ಸೃಷ್ಟಿಗಳೇ ಸ್ತುತಿ ಹಾಡಿರಿ, ದೇವರ ಹರಸಿರಿ, ಇಹ ಪರ ಮಹಿಮೆ ತುಂಬಿರುವ ನಿತ್ಯ ಈಶನ ಸ್ತುತಿಸಿರಿ. ಸೃಷ್ಟಿಗಳೇ ಸ್ತುತಿ ಹಾಡಿರಿ, ದೇವರ ಹರಸಿರಿ, ಇಹ ಪರ ಮಹಿಮೆ ತುಂಬಿರುವ ನಿತ್ಯ ಈಶನ ಸ್ತುತಿಸಿರಿ. ದೇವರ ದೂತರೇ ಆಗಸವೇ, ದೇವರ ಹರಸಿರಿ, ಪರ್ವತವೇ ಜಲರಾಶಿಗಳೇ ನಿತ್ಯ ಈಶನ ಸ್ತುತಿಸಿರಿ. ಸೃಷ್ಟಿಗಳೇ ಸ್ತುತಿ ಹಾಡಿರಿ, ದೇವರ ಹರಸಿರಿ, ಇಹ ಪರ ಮಹಿಮೆ ತುಂಬಿರುವ ನಿತ್ಯ ಈಶನ ಸ್ತುತಿಸಿರಿ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯೂ ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಬಾಲಯೇಸುವಿನಲ್ಲಿ ಅತ್ಯಂತ ಭಕ್ತಿ ಪ್ರೀತಿಯನ್ನು ಇಟ್ಟು ಬಂದಿರುವಂಥ ಭಕ್ತ ಜನರೇ, ಭಾನುವಾರದ ಈ ಬಲಿಪೂಜೆಗೆ ಯೇಸು ಕ್ರಿಸ್ತರ ಶ್ರೀನಾಮದಲ್ಲಿ ನಾನು ನಿಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಬಾಲಯೇಸುವಿನ ವಾರ್ಷಿಕ ಹಬ್ಬದ ಸಿದ್ಧತೆಯ 6ನೆಯ ದಿನ ಇವತ್ತು. ನೀವು ಒಳ್ಳೆಯತನಕ್ಕೆ ಅಂಟಿಕೊಂಡಿರಿ. ಹೋಲ್ಡ್ ಫಾಸ್ಟ್ ಟು ವಾಟ್ ಈಸ್ ಗುಡ್. ಇದು ನಾವು ಇವತ್ತು ಧ್ಯಾನಿಸಲಿರುವಂಥ ವಿಷಯ. ಪವಿತ್ರಾತ್ಮರ ಫಲಗಳಲ್ಲಿ ಒಂದು ಫಲವಾದಂಥ ಒಳ್ಳೆಯತನ, ಗುಡ್ನೆಸ್. ಒಂದು ಪ್ರಾಮಾಣಿಕ ಪ್ರಶ್ನೆಯನ್ನು ನಮ್ಮ ಮುಂದೆ ಹಾಕೋಣ ಸಹೋದರ ಸಹೋದರಿ. ಮನುಷ್ಯರಾಗಿ ಈ ಇಹ ಜೀವನದಲ್ಲಿ, ಅದು ಕೂಡ ಕ್ರೈಸ್ತರಾಗಿ ನಾವು ಇಹ ಜೀವನದಲ್ಲಿ ನಾವು ಆಶಿಸಬಹುದಾದಂಥ ಅಥವಾ ಅಂಟಿಕೊಳ್ಳಬಹುದಾದಂಥ ಸರ್ವಶ್ರೇಷ್ಠ ಒಳಿತು ಯಾವುದು? ದೇವರ ವಿನಃ, ಆ ದೇವರ ಸದೃಶ ರೂಪವಾದಂಥ ಯೇಸು ಕ್ರಿಸ್ತರ ವಿನಃ ಈ ನಮ್ಮ ಜೀವನದಲ್ಲಿ ಬೇರೆ ಏನಾದರೂ ನಾವು ಒಳಿತು ನಮಗೆ ಇದೆಯೋ? ಖಂಡಿತಕ್ಕೂ ಇಲ್ಲ. ಹಾಗಾಗಿ ಒಳಿತಿನ ಶ್ರೇಷ್ಠ ರೂಪವಾದಂಥ ದೇವರನ್ನು ಅಂಟಿಕೊಳ್ಳಲು, ಯೇಸು ಕ್ರಿಸ್ತರನ್ನು ಹಂಬಲಿಸಲು ಇವತ್ತಿನ ದೈವಾರಾಧನೆ ವಿಧಿ ನಮ್ಮನ್ನು ಆಹ್ವಾನಿಸುತ್ತದೆ. ನಮ್ಮೆಲ್ಲರ ಅಂತಃಕರಣವನ್ನು, ಅದರಲ್ಲಿ ಕೂಡ ದೈನಂದಿನ ಜೀವನವನ್ನು ನಾವು ಕ್ಷಣಕಾಲ ಅವಲೋಕಿಸೋಣ. ಈ ದೇವರು ಎನ್ನುವಂಥ ಸರ್ವಶ್ರೇಷ್ಠ ಒಳಿತನ್ನು ಬದಿಗಿಟ್ಟು ಇಬ್ಬನಿಯಂತೆ ಕ್ಷಣಕಾಲ ಬಂದು ಮರೆಯಾಗುವಂಥ ಅದೆಷ್ಟು ಲೌಕಿಕ ಒಳಿತಿಗೆ ನಾವು ಮಾರು ಹೋಗಿದ್ದೇವೆ ಅಥವಾ ಅವುಗಳಿಗೆ ನಾವು ದಾಸರಾಗಿದ್ದೇವೆಯೋ, ಅದು ಆ ಸನ್ನಿವೇಶಗಳು, ಆ ಒಂದು ವಿಧಗಳು, ಇವುಗಳನ್ನು ಅವಲೋಕಿಸೋಣ. ಇವತ್ತು ಯೇಸು ಕ್ರಿಸ್ತರ ಸ್ನಾನ ದೀಕ್ಷೆಯ ಹಬ್ಬ, ಬ್ಯಾಪ್ಟಿಸಮ್ ಆಫ್ ದ ಲಾರ್ಡ್. ಪವಿತ್ರ ಆತ್ಮರಿಂದ ಅಭ್ಯಂಗಿತರಾದಂಥ ಶ್ರೀ ಯೇಸು ಕ್ರಿಸ್ತರು ಒಳಿತನ್ನು ಮಾಡುತ್ತಾ ಅದೆಷ್ಟು ಸತ್ಫಲಗಳನ್ನು ಬಿತ್ತುತ್ತಾ ಹರಡುತ್ತಾ ಹೋದರು. ಅದೇ ಪವಿತ್ರಾತ್ಮರನ್ನು ಪಡೆದಂಥ ನಾವು ಯಾವ ರೀತಿಯ ಸತ್ಫಲಗಳನ್ನು, ಒಳಿತಿನ ಫಲಗಳನ್ನು ಇತರ ದೈವ ಜನರಿಗೆ ನಾವು ಬಿತ್ತುವುದರಲ್ಲಿ ಸಫಲರಾಗಿದ್ದೇವೆಯೋ, ಬಿತ್ತುತ್ತಾ ಇದ್ದೇವೆಯೋ, ಇದನ್ನು ಕೂಡ ನಾವು ಮುಂದೆ ನಾವು ಅವಲೋಕಿಸುತ್ತಾ ನಮ್ಮ ಅರಣ್ಮರಗಳನ್ನು ಕ್ಷಣಕಾಲ ಪರೀಕ್ಷಿಸುತ್ತಾ ಈ ದಿವ್ಯವಾದಂಥ, ಸುಂದರವಾದಂಥ, ಅನುಗ್ರಹಪೂರ್ಣ ದಿವ್ಯ ವಿಧಿಯಲ್ಲಿ ನಾವು ಭಾಗವಹಿಸಲು ನಮ್ಮ ಅರಣ್ಮನಗಳನ್ನು ಬನ್ನಿ ಸಿದ್ಧಗೊಳಿಸೋಣ. ದೀನ ಮನಸ್ಕರಾಗಿ ನಮ್ಮ ಪಾಪಗಳಿಗೆ ದೇವರ ಕ್ಷಮೆಯನ್ನು ಯಾಚಿಸ್ತಾ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ
ನನ್ನ ಮಹಾಪಾಪವೇ. ಆದುದರಿಂದ ಸಕಲ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲ ಪಾಪಗಳನ್ನು ಮನ್ನಿಸಿ ಒಂದು ದಿನ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಕ್ರಿಸ್ತರು ಜೋರ್ದಾನ್ ನದಿಯಲ್ಲಿ ಸ್ನಾನ ದೀಕ್ಷೆ ಹೊಂದುವಾಗ ಪವಿತ್ರಾತ್ಮರು ಅವರ ಮೇಲೆ ಇಳಿದು ಬಂದರು. ಆಗ ನಿಮ್ಮ ಅತಿ ಪ್ರಿಯ ಪುತ್ರ ಅವರೇ ಎಂದು ಬಹಿರಂಗವಾಗಿ ನೀವು ನಮಗೆ ಸಾರಿದಿರಿ.
ನೀರಿನಿಂದಲೂ ಪವಿತ್ರಾತ್ಮರಿಂದಲೂ ನವಜನ್ಮ ತಾಳಿ. ನಿಮ್ಮ ದತ್ತು ಮಕ್ಕಳಾದ ನಾವು ಸದಾ ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಲು ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರವಾದಿ ಏಷಾಯನ ಗ್ರಂಥದಿಂದ ವಾಚನ. ನೀರಿನ ಬಳಿಗೆ ಬನ್ನಿ, ಬದುಕಿ ಬಾಳುವಿರಿ, ನೀವು ಕಿವಿಗೊಟ್ಟರೆನಗೆ. ಎಲೆ ಬಾಯಾರಿದ ಜನರೇ, ನೀರಿನ ಬಳಿಗೆ ಬನ್ನಿ. ಹಣವಿಲ್ಲದವರೇ ಬನ್ನಿ, ಅನ್ನವನ್ನು ತೆಗೆದುಕೊಂಡು ತಿನ್ನಿ. ಹಾಲನ್ನು ದ್ರಾಕ್ಷಾರಸವನ್ನು ಕ್ರಯವಿಲ್ಲದೆ ಕೊಂಡುಕೊಳ್ಳಿ. ಆಹಾರವಲ್ಲದಕ್ಕೆ ಹಣವನ್ನು ವ್ಯಯ ಮಾಡುವುದೇಕೆ? ತೃಪ್ತಿ ತರದ ಪದಾರ್ಥಕ್ಕೆ ನಿಮ್ಮ ದುಡಿತದ ವೆಚ್ಚವೇಕೆ? ಕಿವಿಗೊಡಿ ನನಗೆ, ಒಳಿತನ್ನು ತಿಂದು ಆನಂದ ಪಡಿ ಆ ಮೃಷ್ಟಾನವನ್ನುಂಡು. ಕಿವಿಯ ನಿತ್ತ ತಿರುಗಿಸಿ ಬನ್ನಿ ನನ್ನ ಬಳಿಗೆ, ಬದುಕಿ ಬಾಳುವಿರಿ, ನೀವು ಕಿವಿಗೊಟ್ಟರೆನಗೆ. ದಾವೀದನಿಗೆ ವಾಗ್ದಾನವಿತ್ತ ವರವ ಈವೆ ನಿಮಗೆ. ಮಾಡಿಕೊಳ್ಳುವೆ ಚಿರವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ. ನೇಮಿಸಿರುವೆ ಆತನನ್ನು ಜನಗಳಿಗೆ ಸಾಕ್ಷಿಯನ್ನಾಗಿ, ಜನಾಂಗಗಳಿಗೆ ನಾಯಕನನ್ನಾಗಿ, ಅಧಿಪತಿಯನ್ನಾಗಿ. ಎಲೆ ಇಸ್ರಾಯೇಲೇ, ನಿನ್ನ ದೇವರಾದ ಸರ್ವೇಶ್ವರನಿಗೋಸ್ಕರ, ನಿನ್ನ ಮಹಿಮೆ ಪಡಿಸಿದ ಇಸ್ರಾಯೇಲಿನ ಪರಮ ಪಾವನನಿಗೋಸ್ಕರ. ನೀ ಕರೆಗೊಡುವೆ ನಿನಗೆ ಗೊತ್ತಿಲ್ಲದ ಜನಾಂಗಕ್ಕೆ, ಆಗ ಅಪರಿಚಿತರು ಓಡಿ ಬರುವರು ನಿನ್ನ ಆಶ್ರಯಕ್ಕೆ. ಅರಸಿರಿ ಸರ್ವೇಶ್ವರನನ್ನು ಆತ ದೊರಕುವ ವೇಳೆಯಲ್ಲಿ. ವಿನಂತಿಸಿರಿ ಆತನಿರುವಾಗಲೇ ಸಮೀಪದಲ್ಲಿ. ಬಿಟ್ಟು ಬಿಡಲಿ ದುಷ್ಟನು ತನ್ನ ದುರ್ಮಾರ್ಗವನ್ನು, ತೊರೆದು ಬಿಡಲಿ ದುರುಳನು ದುರಾಲೋಚನೆಗಳನ್ನು. ಹಿಂದಿರುಗಿ ಬರಲಿ ಸರ್ವೇಶ್ವರನ ಬಳಿಗೆ, ಕರುಣೆ ತೋರುವನು ಆತನು ಅವನಿಗೆ. ಆಶ್ರಯ ಪಡೆಯಲಿ ಅವನು ನಮ್ಮ ದೇವರಿಂದ, ಕ್ಷಮಿಸುವನಾತನು ಮಹಾಕೃಪೆಯಿಂದ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ ಎಂದಿಹನು ಸರ್ವೇಶ್ವರ. ಎಷ್ಟೋ ಉನ್ನತ ಆಕಾಶವು ಭೂಮಿಯಿಂದ, ಅಷ್ಟು ಉನ್ನತ ನನ್ನ ಮಾರ್ಗ ನಿಮ್ಮ ಮಾರ್ಗಗಳಿಗಿಂತ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತ. ಮಳೆಯು ಹಿಮವು ಆಕಾಶ ಮಂಡಲದಿಂದಿಳಿದು ಬಂದು ತೋಯಿಸಿ ಹಸಿರುಗೊಳಿಸಿ ಹುಲುಸು ಮಾಡುತ್ತವೆ ಭೂಮಿಯನ್ನು. ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ಆಹಾರ ಒದಗಿಸದೆ ಹಿಂದಿರುಗಿ ಬರುವುದಿಲ್ಲ ಅವು ಸುಮ್ಮನೆ ಬಂದಲ್ಲಿಗೆ. ಅಂತೆಯೇ ನನ್ನ ಬಾಯಿಂದ ಹೊರಡುವ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿದ ಹೊರತು, ನನ್ನ ಉದ್ದೇಶವನ್ನು ಕೈಗೂಡಿಸಿದ ಹೊರತು ನನ್ನ ಬಳಿಗೆ ವ್ಯರ್ಥವಾಗಿ ಹಿಂದಿರುಗದು. ಪ್ರಭುವಿನ ವಾಕ್ಯವಿದು. ದಯಪಾಲಿಸಲಿ ತನ್ನ ಪ್ರಜೆಗೆ ಸುಕ್ಷೇಮವನು. ದಯಪಾಲಿಸಲಿ ನನ್ನ ಪ್ರಜೆಗೆ ಸುಕ್ಷೇಮವನು. ಸುರಪುತ್ರರೇ, ಪ್ರಭುವಿನ ಸ್ತುತಿ ಮಾಡಿರಿ. ಒಲುಮೆ ಮಹಿಮೆ ಅವನದೇ ಎಂದು ಸಾರಿರಿ. ಸ್ತುತಿಸಿರಿ ಆತನ ಶ್ರೀನಾಮ ಮಹಿಮೆಯನು. ಪೂಜಿಸಿರಿ ಪವಿತ್ರಾಂಬರರಾಗಿ ಆತನನು. ದಯಪಾಲಿಸಲಿ ತನ್ನ ಪ್ರಜೆಗೆ ಸುಕ್ಷೇಮವನು. ಪ್ರಭು ಆಸೀನನು ಆಗಸದ ಜಲರಾಶಿಗಳ ಮೇಲೆ. ಪ್ರತಿಭಾ ಸ್ವರೂಪನಾದ
ಶಬ್ದ ವೈಭವಯುತ ದಯಪಾಲಿಸಲಿ ತನ್ನ ಪ್ರಜೆಗೆ ಸುಕ್ಷೇಮವನು. ದಯಪಾಲಿಸಲಿ ತನ್ನ ಪ್ರಜೆಗೆ ಸುಕ್ಷೇಮವನು. ನೀತಿಯ ಪಥದಳು ನಾ ನಡೆವೆ ನಯ್ಯ, ಕರುಣೆ ತೋರುವ ಪ್ರಭು ರಕ್ಷಿಸಯ್ಯ. ಸಮತಳದಲ್ಲಿ ನಿಂತಿವೆ ನನ್ನ ಪಾದಗಳು, ತುತಿಸುವೆನ ಪ್ರಭುವನು ಭಕ್ತರ ಸಭೆಯೋಳು. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೋಹಾನನು ನನ್ನ ನಂತರ ನನಗಿಂತಲೂ ಶಕ್ತರೊಬ್ಬರು ಬರುತ್ತಾರೆ, ಬಗ್ಗಿ ಅವರ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಅರ್ಹನಲ್ಲ. ನಾನು ನಿಮಗೆ ನೀರಿನಿಂದ ಸ್ನಾನದೀಕ್ಷೆ ಕೊಟ್ಟೆನು, ಅವರಾದರೂ ನಿಮಗೆ ಪವಿತ್ರಾತ್ಮ ಅವರಿಂದ ದೀಕ್ಷಾ ಸ್ನಾನ ಕೊಡುವರು ಎಂದು ಘೋಷಿಸುತ್ತಿದ್ದನು. ಹೀಗಿರುವಲ್ಲಿ ಒಂದು ದಿನ ಯೇಸು ಸ್ವಾಮಿ ಗಲೀಲಿಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಿಂದ ಬಂದು ಜೋರ್ದಾನ್ ನದಿಯಲ್ಲಿ ಯೋಹಾನನಿಂದ ದೀಕ್ಷಾ ಸ್ನಾನ ಪಡೆದುಕೊಂಡರು. ನೀರಿನಿಂದ ಅವರು ಮೇಲಕ್ಕೆ ಬರುತ್ತಿರುವಾಗಲೇ ಆಕಾಶವು ತೆರೆದು ಪವಿತ್ರಾತ್ಮ ಪಾರಿವಾಳದ ರೂಪದಲ್ಲಿ ತನ್ನ ಮೇಲೆ ಇಳಿಯುತ್ತಿರುವುದನ್ನು ಅವರು ಕಂಡರು. ಇದಲ್ಲದೆ ನೀನೇ ನನ್ನ ಪುತ್ರ, ನನಗೆ ಪರಮಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು ಎನ್ನುವ ದೈವವಾಣಿ ಕೇಳಿಸಿತು. ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ, ಜಯ ಜಯವಾಗಲಿ ಕ್ರಿಸ್ತರೇ. ಶ್ರೀಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಮೈಸೂರು ಹೊರವಲಯದ ಜನಜಂಗುಳಿಯ ರಸ್ತೆ ಅದೊಂದು. ಈ ರಸ್ತೆಗೆ ತಾಗಿಕೊಂಡು ಇದ್ದಂಥ ಒಂದು ಸರ್ಕಾರಿ ಶಾಲೆ, ಪ್ರೈಮರಿ ಸ್ಕೂಲ್ ಅದು. ಈ ಶಾಲೆಯ ಮುಖ್ಯ ಗೇಟಿನ ಪಕ್ಕದಲ್ಲಿ ಚಮ್ಮಾರನೊಬ್ಬ ತನ್ನ ಪುಟ್ಟ ಗುಡಿಸಲನ್ನು ಹಾಕಿ ಅಲ್ಲಿ ಕೂತಿದ್ದ. ಆ ಒಂದು ನಿರ್ದಿಷ್ಟ ದಿನ ನಾನು ದೈನಂದಿನ ಕೆಲಸದ ನಿಮಿತ್ತ ನಗರದತ್ತ ಹೋಗ್ತಾ ಇದ್ದೆ. ನನ್ನ ಸ್ಕೂಟರಿಂದ ಇಳಿದು ಚಮ್ಮಾರನ ಕುಟೀರಕ್ಕೆ ಹೋದೆ. ಯಾಕಂತ ಹೇಳಿದ್ರೆ ನನ್ನ ಚಪ್ಪಲಿ ಕಳಚಿ ಬಂದಿತ್ತು.
ಸರಿ, ನಾನು ಕೊಟ್ಟಂತಹ ಆ ಕಳಚಿಯನ್ನು ಹೊಲಿಯುವುದರಲ್ಲಿ ಆತ ಮಗ್ನನಾದ. ಅಷ್ಟೊತ್ತಿಗೆ ಇಬ್ಬರು ಶಾಲಾ ಬಾಲಕರು, ಪುಟ್ಟ ಬಾಲಕರು ಗೇಟಿಂದ ಬರಬರ ಅಂತ ಓಡಿ ಬಂದರು. ಆ ಇಬ್ಬರಲ್ಲಿ ಒಬ್ಬ ಪುಟ್ಟ ಬಾಲಕನ ಕೈಯ ಬೆರಳು ಗಾಯವಾಗಿತ್ತು, ರಕ್ತ ಬರಬರನೆ ಹರಿತಾ ಇತ್ತು. ಸಹಜವಾಗಿ ನೋವಿನಿಂದ ಗೋಳೋ ಅಂತ ಆತ ಅಳ್ತಾ ಇದ್ದ. ಅವರು ಆ ಕಡೆ ಹೋಗುವಾಗ ಚಮ್ಮಾರ ಕೈ ಸನ್ನೆ ಮಾಡಿ ಬಂದ. ಬರ್ರೋ, ಏನಾಯಿತು? ಒಂದೇ ಒಂದು ಪ್ರಶ್ನೆ. ಸರಿ ಇದ್ದಂಥ ಬಾಲಕ ಹೇಳಿದ, ನೋಡಣ್ಣ, ನಾವು ಆಡ್ತಾ ಇದ್ದೆವು, ಇನ್ನೊಬ್ಬ ಹುಡುಗ ಇವನನ್ನು ದಬ್ಬಿ ಬಿಟ್ಟ, ಬಿದ್ದು ಏಟಾಯಿತು. ಅಷ್ಟೊತ್ತಿಗೆ ತಕ್ಷಣ ಈ ಚಮ್ಮಾರ ತನ್ನ ಸ್ಟೂಲ್ನ ಕಬಾಟನ್ನು ಎಳೆದು 10 ರೂಪಾಯಿಯ ಒಂದು ನೋಟು ತಕ್ಷಣ ತೆಗೆದು ಸರಿ ಇರುವಂಥ ಬಾಲಕನ ಕೈಯಲ್ಲಿ ಹಾಕಿ ಆಚೆ ತೋರಿಸಿ ಹೇಳಿದ, ನೋಡು, ಅಲ್ಲಿ ಗೌರ್ಮೆಂಟ್ ಕ್ಲಿನಿಕ್ಗೆ ಹೋಗು, ನರ್ಸ್ ಹತ್ರ ಹೇಳಿ ಸ್ವಲ್ಪ ಗಾಯ ತೊಳೆದು ಬ್ಯಾಂಡೇಜ್ ಹಾಕಿಸು. ನೋಡುತ್ತಿದ್ದಂಥ ವ್ಯಕ್ತಿ ನಾನು ಮಾತ್ರ, ಹಣವಂತ ನಾನು, ಅದು ಬಿಟ್ಟು ಒಬ್ಬ ಯಾಜಕ. ನಾನು ತುಂಬ ಭಾವುಕನಾದೆ. ಯಾಕೆ ಫಾದರ್ ಅಂತ ಕೇಳ್ತೀರಾ? ಸಮಯ ಸಾಧಾರಣ 10:45, 11. ಇಷ್ಟೊತ್ತಿಗೆ ಆ ಚಮ್ಮಾರನ ಖಜಾನೆಯಲ್ಲಿ 10 ರೂಪಾಯಿಯ 4-5 ನೋಟುಗಳು, ನಾನು ನೋಡಿದ ಪ್ರಕಾರ 4-5. ಸೂರ್ಯಾಸ್ತವಾಗಿ ತನ್ನ ಆ ಒಂದು ಕುಟೀರದ ಬಾಗಿಲು ಆತ ಎಳೆಯುವಾಗ ಅಂತಹ 10 ರೂಪಾಯಿಯ ಅದೆಷ್ಟು ನೋಟುಗಳು ಆತನ ಖಜಾನೆಗೆ ಬಂದು ಬೀಳ್ತವೆಯೋ ನಾನು ಅನಿಸಿದೆ. ಆದರೆ ಆ ನೋಟುಗಳ ಹಿಂದೆ ಅದೆಷ್ಟು ಹೊಟ್ಟೆಗಳನ್ನು ಆತ ತಣಿಸಬೇಕೋ. ಆದರೆ ಆತ ತೋರಿಸಿದಂಥ ಹೃದಯವಂತಿಕೆ ನೋಡಿ, ಆತನ ಒಳಿತು ನೋಡಿ. ಭಾನುವಾರ ಬಿಟ್ಟು ಭಾನುವಾರ ಅಲ್ಲಿಯೋ ಇಲ್ಲಿಯೋ ಉದ್ದುದ್ದ ಪ್ರಬೋಧನೆಯನ್ನು ಆತ ಕೇಳುವುದಿಲ್ಲ, ನಮಗೊತ್ತು. ಯೇಸು ಕ್ರಿಸ್ತರ ಬಗ್ಗೆ ಅದೆಷ್ಟು ಆತನಿಗೆ ತಿಳಿದಿದೆಯೋ, ಯೇಸು ಕ್ರಿಸ್ತನ ಸಾಮರ್ಥ್ಯಗಳು ಅದೆಷ್ಟು ಆತನು ಬಾಯಿಪಾಠ ಮಾಡಿದನೋ ಗೊತ್ತಿಲ್ಲ, ಅಕ್ರೈಸ್ತ ಆತನು. ಆದರೆ ಒಂದು ಮಾತ್ರ ಸತ್ಯ, ಸದಯ ಸಮಾರಿತನ ಆ ಸನಾತನ ಸಾಮರ್ಥ್ಯನ್ನು ಆತ ಸಾಕ್ಷಾತ್ಕರಿಸುತ್ತಿದ್ದ ಎನ್ನುವಂಥದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಸಹೋದರ ಸಹೋದರರೇ, ಒಂದು ಸಣ್ಣ ಪ್ರಶ್ನೆಯನ್ನು ನಮ್ಮ ಹೃದಯಕ್ಕೆ ನಾವು ಜೋತು ಹಾಕೋಣ. ಮೊತ್ತ ಮೊದಲದಾಗಿ, ಯೇಸು ಕ್ರಿಸ್ತನ ಹಿಂಬಾಲಕನಲ್ಲದವನು, ಪವಿತ್ರಾತ್ಮರನ್ನು ಪಡೆಯದವನು ಅಷ್ಟೊಂದು ಒಳಿತನ್ನು ತೋರಿಸಿದರೆ, ಪವಿತ್ರಾತ್ಮರನ್ನು ಪಡೆದಂಥ ನಾನು ಮತ್ತು ನೀವುಗಳು, ಯೇಸು ಕ್ರಿಸ್ತರ ಹಿಂಬಾಲಕರಂಥ ನಾವು ಮತ್ತು ನೀವುಗಳು ಅದೆಷ್ಟು ಒಳಿತನ್ನು ಮಾಡಬೇಕೋ, ಆ ಒಳಿತು ಅದೆಷ್ಟು ಶುದ್ಧವಾಗಿರಬೇಕೋ, ಈ ಪ್ರಶ್ನೆ. ಒಳಿತು, ನೀವು ಒಳ್ಳೆಯದಕ್ಕೆ ಅಂಟಿಕೊಂಡಿರಿ ಅಂತ ಇವತ್ತಿನ ನಾವು ವಿಷಯ. ಪವಿತ್ರಾತ್ಮರ ಫಲಗಳಲ್ಲಿ ಒಂದಾದಂಥ ಒಳ್ಳೆತನ ಅಥವಾ ಒಳ್ಳೆಯತನ, ಗುಡ್ನೆಸ್. ಆಂಗ್ಲ ಭಾಷೆಯಲ್ಲಿ ಅವಾಗ ನಾವು ಉಪಯೋಗಿಸ್ತೇವೆ, ಯಾಕೆ ಕನ್ನಡದವರು ಕೂಡ ಉಪಯೋಗಿಸ್ತೇವೆ. ಏನು? ಫಾದರ್ ಹೀ ಈಸ್ ಎ ಗುಡ್ ಮ್ಯಾನ್ ಹೇಳ್ತೇವೆ, ಬಿ ಎ ಗುಡ್ ಬಾಯ್, ಗುಡ್ ಗರ್ಲ್ ಟೀಚರ್ಸ್ ಹೇಳ್ತಾರೆ. ಫಾದರ್ ಶಿ ಈಸ್ ಎ ಗುಡ್ ಡಾನ್ಸರ್ ಅಂತ ಹೇಳ್ತೇವೆ. ಓ ಮೈ ಗುಡ್ನೆಸ್ ಅಂತ ನಾವು ಏನು ಉದ್ಗರಿಸ್ತೇವೆ. ಆದರೆ ಬೈಬಲ್ನ ಅರ್ಥದಲ್ಲಿ ಈ ಗುಡ್ನೆಸ್, ಒಳ್ಳೆಯತನಕ್ಕೆ ಗಹನವಾದ ಅರ್ಥವಿದೆ. ಗ್ರೀಕ್ ಪದ, ಈ ಒಳ್ಳೆಯತನ ಅಂತ ಹೇಳುವುದಕ್ಕೆ ಬಳಸಿದಂಥ ಗ್ರೀಕ್ ಪದ ಆಗತ್ತೋ ಸುನೆ. ಹೌದು, ಅಂದರೆ ಅದನ್ನು ನಾವು ಕನ್ನಡದಲ್ಲಿ ಅನುವಾದಿಸೋದಾದರೆ ಒಬ್ಬನ ಹೃದಯದ ನೀತಿವಂತಿಕೆ, ದಿ ಅಪ್ರೈಟ್ನೆಸ್ ಆಫ್ ದ ಹಾರ್ಟ್ ಅಂತ ನಾನು ಅನುವಾದಿಸಿ. ಏನು ಆಗತ್ತೋ ಸುನೆ ಅಂದರೆ ಒಬ್ಬನ ಹೃದಯದ ನೀತಿವಂತಿಕೆ, ಒಬ್ಬ ಹೃದಯದ ಆಳದ ದೈವತ್ವದಿಂದ ಹೊರಬರುವಂಥ ಸಕ್ರಿಯ ಒಳಿತು, ಪವಿತ್ರಾತ್ಮರ ಪ್ರೇರಣೆಯಿಂದ ಆತ ತನ್ನ ಹೃದಯದಿಂದ ಹೊರತರುವಂಥ ಸಕ್ರಿಯ ಒಳ್ಳೆಯ ಕಾರ್ಯಗಳು, ಸಕ್ರಿಯ ಪ್ರೀತಿ, ಇದು ಒಳಿತಿನ ಅರ್ಥ ಬೈಬಲ್ನ ಅರ್ಥದಲ್ಲಿ. ನಾವು ಪ್ರಶಂಸಿಸಿದಂಥ ಆ ಚಮ್ಮಾರ ಒಳಿತನ್ನು ಮಾಡಿದ. ಬಹುಶಃ ಸಹಜವಾಗಿ ಆತನ ಗುಣ ಒಳಿತಿರಬೇಕು, ಆತ ಒಳ್ಳೆಯ ಮನುಷ್ಯ ಇರಬೇಕು. ಆದರೆ ಕ್ರಿಸ್ತನ ಅನುಯಾಯಿಗಳಾದ ನಾವು ಒಳಿತು ಮಾಡಬೇಕಾದ್ರೆ, ಒಳ್ಳೆಯದನ್ನು ಮಾಡ್ತಾ ಹೋಗಬೇಕಾದ್ರೆ ಅದರ ನಮ್ಮ ಒಳಿತಿನ ಮೂಲ, ನಮ್ಮ ಒಳಿತಿನ ಬೇರುಗಳು ಅಥವಾ ಯಾವುದೋ, ಬುನಾದಿ ಯಾವುದೋ. ನಾವು ಒಳ್ಳೆಯದನ್ನು ಮಾಡಲು, ಒಳ್ಳೆಯ ಕಾರ್ಯಗಳನ್ನು ನಮ್ಮ ಹೃದಯದಿಂದ ನಾವು ಹೊರತರಲು ನಮ್ಮ ಬುನಾದಿ, ನಮ್ಮ ಮೂಲ ದೇವರು. ಯಾಕೆಂತ ಹೇಳಿದ್ರೆ ನಾವು ವಿಶ್ವಾಸವಂತ ದೇವರ ನಾಮಧೇಯವೇ ಒಳಿತು. ದ ನೇಮ್ ಆಫ್ ಗಾಡ್ ಇಟ್ ಸೆಲ್ಫ್ ಇಸ್ ಗುಡ್ನೆಸ್.
ದೇವರ ಆ ಒಂದು ಮುಖದರ್ಶನವೇ ಒಳಿತು. ದೇವರ ಮೂಲ ಸ್ವಭಾವ ಧಾತು, ನಾವು ಎಸೆನ್ಸ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ. ದ ಎಸೆನ್ಸ್ ಆಫ್ ಗಾಡ್ ಇಟ್ ಸೆಲ್ಫ್ ಇಸ್ ಗುಡ್ನೆಸ್. ನನ್ನಲ್ಲಿ ನಿಮ್ಮಲ್ಲಿ ಒಳಿತು ಇದೆ, ದೇವರಿಂದ ಪಡೆದದ್ದು, ಅಲ್ಲಿ ಇಲ್ಲಿ ನೋಡಿ ಕೇಳಿ ಕಲ್ತದ್ದು. ಆದರೆ ದೇವರಲ್ಲಿ ಒಳಿತು ಇದೆ ಅಲ್ಲ, ದೇವರು ಒಳಿತೇ ಆಗಿದ್ದಾರೆ. ಗಾಡ್ ಈಸ್ ಗುಡ್ನೆಸ್. ವಿಮೋಚನಾ ಕಾಂಡ ಅಧ್ಯಾಯ 33 ವಾಕ್ಯ 6. ಮೋಶೆ ಸೀನಾಯಿ ಬೆಟ್ಟದಲ್ಲಿ ಇದ್ದಾನೆ. ಒಂದು ಅಭೂತಪೂರ್ವವಾದ ಸನ್ನಿವೇಶದಲ್ಲಿ ಸರ್ವೇಶ್ವರ ದೇವರು ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದರು. ಆ ಒಂದು ಭಕ್ತಿಪೂರ್ಣ ಸನ್ನಿವೇಶದಲ್ಲಿ ಮೋಶೆ ಮತ್ತು ಇಸ್ರಾಯೇಲಿತರು ದೇವರು ಯಾರು ಅಂತ ಕೇಳಿಸಿಕೊಂಡರು. ದೇವರ ಬಾಯಿಂದ ದೇವರು ಹೇಳುವಂಥದ್ದು, ಸರ್ವೇಶ್ವರ ಸರ್ವೇಶ್ವರ, ಕರುಣಾಮಯಿ ದಯಾಳು ದೇವನು, ತಟ್ಟನೆ ಸಿಟ್ಟುಗೊಳ್ಳದವನು, ಪ್ರೀತಿ ಪಾತ್ರನು. ಕನ್ನಡದಲ್ಲಿ ಅದನ್ನು ಪ್ರೀತಿ ಪಾತ್ರನು ಅಂತ ಹೇಳಿದ್ದಾರೆ. ಇಂಗ್ಲಿಷ್ನಲ್ಲಿ ಅಬೌಂಡಿಂಗ್ ಇನ್ ಗುಡ್ನೆಸ್ ಅಂದರೆ ಪ್ರೀತಿಯ ಸಾಕಾರ ಮೂರ್ತಿ, ಪ್ರೀತಿಯ ಸಾಗರನು ಸರ್ವೇಶ್ವರ. ಇದು ವಿಮೋಚನಾ ಕಾಂಡದಲ್ಲಿ ದೇವರ ಪರಿಚಯ ದೇವರೇ ಕೊಟ್ಟದು. ದೇವರ ಒಳಿತು ನಮ್ಮ ಒಳಿತಿಗಿಂತ ತೀರಾ ವಿಭಿನ್ನವಾದದ್ದು. ನಮಗೆ ಯಾರಾದರೂ ಕೇಡು ಮಾಡಿದರೆ ಅವರಿಗೆ ನಾವು ಒಳಿತು ಮಾಡಿಯೇವೋ. ದೇವರ ಪ್ರೀತಿ, ದೇವರ ಒಳಿತು ಎನ್ನುವಂಥದ್ದು ನಮ್ಮ ಒಳಿತು ಕೆಡುಕು, ನಮ್ಮ ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ಬದಲಾಗುವುದಿಲ್ಲ, ಅದು ಸ್ಥಿರವಾದದ್ದು. ದ ಗುಡ್ನೆಸ್ ಆಫ್ ಗಾಡ್ ಈಸ್ ಆಲ್ವೇಸ್ ಪರ್ಮನೆಂಟ್ ಆ್ಯಂಡ್ ಫುಲ್ ಪರ್ಫೆಕ್ಟ್. ದೇವರ ಇದು ನಮಗೆ ತುಂಬ ಅಗತ್ಯವಾದದ್ದು. ನಾವು ಪಾಪ ಮಾಡಿದಾಗ, ನಮಗೆ ಕಷ್ಟ ಕಾರ್ಪಣ್ಯಗಳು ಬಂದಾಗ ನಾವು ಬೇಗನೆ ನೊಂದುಕೊಳ್ತೇವೆ, ಹೇಳ್ತೇವೆ ಅಯ್ಯೋ ದೇವರು ಮುನಿಸಿಬಿಟ್ಟಿದ್ದಾರೋ ಅಂತ. ಇವತ್ತು ಕೂಡ ಕೊರೋನಾ ಟೈಮಲ್ಲಿ ನಾವು ಹೇಳುವ ಆ ಒಂದು ಪ್ರಲೋಭನೆ ನಮಗೆ ಇದೆ. ಇಲ್ಲ ಸಹೋದರ ಸಹೋದರಿ, ದೇವರ ಒಳಿತು ಅನ್ನುವಂಥದ್ದು ಸಂಪೂರ್ಣವಾದದ್ದು. ಇಟ್ ಈಸ್ ಪರ್ಫೆಕ್ಟ್, ಅದರಲ್ಲಿ ಏರುಪೇರು ಆಗುವುದಿಲ್ಲ. ಇನ್ನೊಂದು ರೀತಿಯ ಶುಭ ಸಂದೇಶ ನಮಗೆ ಅಂದರೆ, ದೇವರು ಮನುಷ್ಯನ ಪಾಪ ಕೂಪ, ಮನುಷ್ಯನ ಗಲೀಜು ಹೇಸಿಗೆಯಿಂದಲೂ ಕೂಡ ಒಳಿತನ್ನೇ ತರುವಂಥ ದೇವರು. ಪಾಸ್ಕ ಜಾಗರಣೆಯ ರಾತ್ರಿ ಪಾಸ್ಕ ಘೋಷಣೆ ಮಾಡ್ತಾರೆ ಗುರುಗಳು. ನಾವು ತೂಕಡಿಸ್ತೇವೆ ಗೊತ್ತಿಲ್ಲ, ಆದರೆ ಕಿವಿಗೊಟ್ಟು ಕೇಳಿ, ಅದರಲ್ಲಿ ಒಂದು ಸುಂದರವಾದ ಪದಗಳು ಬರ್ತವೆ. ಅದನ್ನು ಕೇಳಿ ಧ್ಯಾನಿಸಿದರೆ ನಮ್ಮ ಕಣ್ಣಲ್ಲಿ ನೀರು ಬರಬೇಕು. ಏನು ಹೇಳ್ತಾರೆ ಯಾಜಕರು ಅಥವಾ ಧರ್ಮಸಭೆ? ಕ್ರಿಸ್ತರ ಮರಣದಿಂದ ವಿನಾಶವಾದ ಆದಾಮನ ಪಾಪವು ಖಂಡಿತವಾಗಿ ಎಷ್ಟು ಅಗತ್ಯವಾಗಿತ್ತು. ಆದಾಮನ ಪಾಪದ ಗುಣಗಾನ ಇಲ್ಲಿ ನೋಡಿ ಮುಂದೆ ಹೇಳಲಾಗಿದೆ. ಇಂತಹ ಶ್ರೇಷ್ಠ ಹಾಗೂ ಮಹಿಮಾನ್ವಿತ ರಕ್ಷಕರನ್ನು ಪಡೆಯಲು ಅನುವು ಮಾಡಿದ ಅಪರಾಧವು ಅದೆಷ್ಟು ಆನಂದಮಯವಾಗಿತ್ತು. ಓ ಫೆಲಿಕ್ಸ್ ಗುಡ್ನೆಸ್, ಓ ಹ್ಯಾಪಿ ಫಾಲ್ಟ್. ಆದಾಮ ಏವರ ಪಾಪವನ್ನು ಇಲ್ಲಿ ವೈಭವೀಕರಿಸಲಾಗಿಲ್ಲ ಸಹೋದರರೇ, ಆದರೆ ಆದಾಮ ಏವರ ಆ ಪಾಪವನ್ನು ಪ್ರಸ್ತಾಪಿಸಿ ದೇವರ ಒಳಿತಿನ ಗುಣಗಾನವನ್ನು ಧರ್ಮಸಭೆ ಮಾಡುತ್ತದೆ. ಏನದರ ಅರ್ಥ? ನಾವು ಪಾಪ ಮಾಡಿ ಎಡವಿ ಬಿಟ್ಟೆವೋ, ದೇವರನ್ನು ಬಹಿಷ್ಕರಿಸಿದೆವೋ, ಆದರೆ ಆ ಪಾಪದ ಮುಖಾಂತರವೇ ದೇವರು ನಮಗೆ ತನ್ನ ಸುಪುತ್ರರನ್ನು ಕರೆಸಿದರು, ಆತನನ್ನು ಶಿಲುಬೆ ಮೇಲೆ ವಧಿಸಿ ನಮ್ಮ ರಕ್ಷಣೆ ಮಾಡಿದರು. ನೋಡಿ, ನಮ್ಮ ಪಾಪದಿಂದ ದೇವರು ತಮ್ಮ ರಕ್ಷಕರನ್ನು ಕೊಂಡಂಥ ಆ ಒಂದು ಅಭೂತಪೂರ್ವ ದೇವರ ಒಳಿತು ಪ್ರೀತಿ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರರೇ, ಇವತ್ತು ದೇವರ ಆ ಪರಿಪೂರ್ಣ ಪರಮಶ್ರೇಷ್ಠ ಒಳಿತಿಯನ್ನು ಜಾಗೃತರಾಗುವ ನಾವು, ಅರಿಯುವ ನಾವು ಯಾವ ರೀತಿಯಾಗಿ ಒಳ್ಳೆತನಕ್ಕೆ ಅಂಟಿಕೊಳ್ಳಬಹುದೋ, ಹೌ ಟು ಹೋಲ್ಡ್ ಫಾಸ್ಟ್ ವಾಟ್ ಈಸ್ ಟ್ರೂತ್, ಯಾವ ರೀತಿ ಆ ದೇವರ ಸುಪುತ್ರಿಯರಾಗಿ ನಮ್ಮಿಂದ ಈ ಒಳಿತನ್ನು ಹೊರಗೆ ತರಬಹುದು. 3 ಅಥವಾ 4 ವಿಚಾರಗಳು ಇಂದಿನ ದೈವಾರಾಧನೆ ವಿಧಿಯ ಬೆಳಕಿನಲ್ಲಿ ನಾನು ನಿಮ್ಮ ಮುಂದೆ ಇಡುವಂಥ. ಮೊದಲನೇದಾಗಿ ನಾವು ಪವಿತ್ರರಾಗಿರಬೇಕು. ನಮ್ಮ ಹೃದಯ ಮನಸ್ಸುಗಳು ಪರಿಶುದ್ಧವಾಗಿರಬೇಕು. ಒಂದು ಮಾವಿನ ಗಿಡವನ್ನು ತಂದು ನಾವು ಅದು ಬೆಳೆಯುವಾಗ ಮಾವಿನ ಹಣ್ಣನ್ನು ಕೊಂಡೋಗಿ ಕಟ್ಟುವುದಿಲ್ಲ ಅದಕ್ಕೆ ಅಲ್ವಾ? ಮಾವಿನ ಮರ ಮಾವಿನ ಹಣ್ಣು ಬಿಡಬೇಕು. ಯೇಸು ಕ್ರಿಸ್ತರು ಇದನ್ನು ನೇರವಾಗಿ ಹೇಳಿದರು. ಒಳ್ಳೆಯ ಮರವು ಒಳ್ಳೆಯ ಸತ್ಫಲವನ್ನು ತರುತ್ತದೆ. ಮುಳ್ಳು ಕಳ್ಳಿನಿಂದ ಯಾರಾದರೂ ಅಂಜೂರದ ದ್ರಾಕ್ಷಿಯ ಹಣ್ಣುಗಳನ್ನು ಕೊಯ್ಯಲಾರರು. ಒಳ್ಳೆಯ ಮರ ಒಳ್ಳೆಯದನ್ನು ಕೊಡ್ತದೆ. ಯಾವಾಗ ನಾವು ಪ್ರಾರ್ಥನೆಯಲ್ಲಿ ಸಕ್ರಿಯರಾಗಿರುತ್ತೇವೆ, ನಮ್ಮಲ್ಲಿ ಪಾಪ ಕಡಿಮೆಯಾಗಿರುತ್ತದೆ, ದೇವರ ಭಯಭಕ್ತಿ ನಮ್ಮಲ್ಲಿ ಇರುತ್ತದೆ, ದೇವರ ವಾಕ್ಯದ ಪರಿಚಯ ನಮಗಿರ್ತದೆ, ಖಂಡಿತಕ್ಕೂ ನಾವು ಕೂಡ ಪವಿತ್ರಾತ್ಮರ ಒಳ್ಳೆಯತನ ನಮ್ಮಿಂದ ಸಹಜವಾಗಿ ಹರಿದು ಬರುತ್ತದೆ. ಇವತ್ತಿನ ಶುಭ ಸಂದೇಶವನ್ನು ಕೇಳಿದಿರ. ಜೋರ್ದಾನ್ ನದಿಯಲ್ಲಿ ದೇವರು ಹೇಳಿದರು, ನೀನು ನನ್ನ ಸುಪುತ್ರ, ನನಗೆ ಪರಮಪ್ರಿಯನು. ಯೇಸುಕ್ರಿಸ್ತರು ಯಾಕಾಗಿ ದೇವರ ಪರಮಪ್ರಿಯರಾದರು? ಅದ್ಭುತಗಳನ್ನು ಮಾಡಿಯೋ, ಪವಾಡಗಳನ್ನು ಮಾಡಿಯೋ, ಅವರ ಭಯಂಕರ ಜೀವನ ಇನ್ನೂ ಸ್ಟಾರ್ಟ್ ಆಗಿಲ್ಲ ನೋಡಿ. ಆದರೆ ನನಗೆ ಪರಮಪ್ರಿಯನು, ಏಕೆಂದರೆ
ದೇವರು ಯೇಸುಕ್ರಿಸ್ತರು ಯಾವತ್ತೂ ಕೂಡ ತಂದೆ ದೇವರ ಇಚ್ಛೆಗೆ ವಿರುದ್ಧವಾದದನ್ನು ಆರಿಸಿ ಮಾಡಿಲ್ಲ. ಯಾವಾಗಲೂ ತನ್ನ ಇಚ್ಛೆ, ತನ್ನ ಫ್ಯಾನ್ಗಳ ಇಚ್ಛೆಗೋಸ್ಕರ ದುಡಿಲಿಲ್ಲ. ಬದಲಾಗಿ ದೇವರ ಇಚ್ಛೆಯನ್ನು ತೃಣೀಕರಿಸುವಂಥ, ಆ ದೇವರ ಇಚ್ಛೆಯನ್ನು ಸಂತುಷ್ಟಿಪಡಿಸುವಂಥದ್ದನ್ನು ಮಾತ್ರ ಆರಿಸಿ ಮಾಡಿದರು. ಹಾಗಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಯಾವಾಗ ನಾವು ದೇವರಿಗೆ ಯಾವುದು ಸರಿ ಹೋಗಲ್ವೋ, ದೇವರಿಗೆ ಯಾವುದನ್ನು ಸಂತುಷ್ಟಿಯನ್ನು ತರುವುದಿಲ್ವೋ ಅದನ್ನು ಆರಿಸಿ, ಬಹುಶಃ ವಾರದಲ್ಲಿ ಒಂದು ಕೃತ್ಯ ಅಥವಾ ದೇವರಿಗೆ ಖುಷಿಯಾಗುವಂಥದ್ದು ಯಾವುದೋ ಒಂದು ಕೃತ್ಯ ದಿನದಲ್ಲಿ ವಾರದಲ್ಲಿ ಮಾಡಿದಾಗ ನಮ್ಮಲ್ಲಿ ಪಾವಿತ್ರ್ಯತೆ ಅಧಿಕರಿಸುತ್ತದೆ. ಪವಿತ್ರ ಆತ್ಮರ ಒಳಿತು ಸಹಜವಾಗಿ ನಮ್ಮಿಂದ ಹರಿದು ಬರುತ್ತದೆ. ಒಂದನೇದು ಪಾವಿತ್ರ್ಯತೆಯ ಜೀವನ. ಎರಡನೇದು ನಾನಂದೇನೋ ಅದರ್ ಓರಿಯೆಂಟೆಡ್ ಲೈಫ್, ನಮ್ಮ ಜೀವನ ಸಾಧ್ಯವಾದಷ್ಟು ಇತರತ್ತ ವಾಲಿದಂತಹ ಜೀವನ. ನಾನು ಶಾಲಾ ಕಾಲೇಜು ವ್ಯಾಸಂಗ ಮಾಡುತ್ತಿರುವಾಗ NSS ಸದಸ್ಯನಾಗಿದೆ. NSSನ ಮೂಲ ತತ್ವ ನನಗಲ್ಲ ನಿನಗೆ, ನಾಟ್ ಫಾರ್ ಮೀ ಬಟ್ ಫಾರ್ ಯು, ನನಗಲ್ಲ ನಿನಗೆ. ಇವತ್ತು ಬಹುಶಃ ಸಮಾಜದ ಮೂಲ ಮಂತ್ರ ಬದಲಾಗಿದೆಯೋ ಏನೋ, ಅದರಲ್ಲಿ ನಾವು ನೀವು ಇರ್ಬೋದು. ನಿನಗಲ್ಲ ನನಗೆ, ಎಲ್ಲವೂ ನನಗೆ, ನಾನು ನನ್ನದು, ನಾನು ನನ್ನದು. ಯೇಸು ಕ್ರಿಸ್ತರು ಹೇಳಿದರು ನೋಡಿ, ನಾನು ಉತ್ತಮ ಕುರಿಗಾಹಿ, ಯೋಹಾನರ ಶುಭ ಸಂದೇಶ. ಅದೇ ಒಂದು ವಿಶ್ವಾಸದಲ್ಲಿ ತಕ್ಷಣ ಯೇಸು ಹೇಳ್ತಾರೆ, ಉತ್ತಮ ಕುರಿಗಾಯಿಯು ತನ್ನ ಕುರಿಗಾಯಿಗಾಗಿ, ತನ್ನ ಮಂದೆಗಾಗಿ ಪ್ರಾಣವನ್ನು ಸಮರ್ಪಿಸುತ್ತಾನೆ. ನೋಡಿ, ತನ್ನ ಒಳಿತನ್ನು ಯೇಸು ಕ್ರಿಸ್ತರು ಸಮರ್ಥಿಸಿದ್ದು ಅಥವಾ ಸ್ಪಷ್ಟೀಕರಿಸಿದ್ದು, ಒಳ್ಳೆಯ ಕುರಿಗಾಯಿ ತನ್ನ ಮಂದೆಗೋಸ್ಕರ, ನನಗೆ ನಿಮಗೋಸ್ಕರ ಪ್ರಾಣವನ್ನು ತೆರುತ್ತಾನೆ. ಹಾಗಾಗಿ ಅದರ್ ಓರಿಯೆಂಟೆಡ್ ಲೈಫ್. ಸದೇ ಸಮಾರಿತನಲ್ಲಿ ಏನು ಸದೈವ ಸದ್ಧರ್ಮವುಳ್ಳದ್ದೋ, ಯಾವಾಗ ಆ ವ್ಯಕ್ತಿ ಆ ವ್ಯಕ್ತಿ ರಸ್ತೆಯಲ್ಲಿ ಬಿದ್ದಂಥವನ್ನು ನೋಡಿದನೋ ತಕ್ಷಣ ತನ್ನ ಮೃಗದಿಂದ ಹಾರಿ ಬಂದ, ಹೌದೋ? ಅನಂತರ ತನ್ನ ದ್ರವ್ಯ ದ್ರಾಕ್ಷಾರಸವನ್ನು ತೆಗೆದು ಅದನ್ನು ಗಾಯಗಳನ್ನು ತಣಿಸಲು ಹಾಕಿದ, ಹೌದೋ? ಎರಡನೇ ಕೃತ್ಯ ನೋಡಿ. ಅನಂತರ ಏನು ಮಾಡಿದ? ರಕ್ತ ಸಿಕ್ತವಾದಂಥ ಆ ವ್ಯಕ್ತಿಯನ್ನು ಎತ್ತಿ ತನ್ನ ವಾಹಕ ಪಶುವಿನ ಮೇಲೆ ಹಾಕಿದ, ಹೌದೋ? ನಾವುಗಳು ಫಾದರ್ಸ್ಗಳನ್ನು ಸೇರಿಸಿ ಒಬ್ಬರು ರಸ್ತೆಯಲ್ಲಿ ರಕ್ತಸಿಕ್ತವಾಗಿ ಬಿದ್ದಿದ್ರೆ ಅದೆಷ್ಟು ಏನು ತಕ್ಷಣ ನಮ್ಮ ವೆಹಿಕಲ್ಗಳಲ್ಲಿ, ಕಾರಲ್ಲಿ ಹಾಕಲು ಸಿದ್ಧವು. ನಾವು ಪೊಲೀಸರ ಬಗ್ಗೆ ಯೋಚಿಸ್ತೇವೆ, ನ್ಯಾಯ ಕೋರ್ಟ್ನ ಬಗ್ಗೆ ಯೋಚಿಸ್ತೇವೆ, ನನಗೆ ಯಾಕೆ ಅಂತ ಯೋಚಿಸ್ತೇವೆ. ಅನಂತರ ಹೋದ, ಛತ್ರಕ್ಕೆ ಕೊಂಡೋಗಿ ಛತ್ರದ್ದು ಹೇಳ್ದ, ಈಗೋ ಈಗ ತನ್ನನ್ನು ನೋಡಿಕೊಳ್ಳು, ಜಾಸ್ತಿ ಖರ್ಚಾದರೆ ಇನ್ನೂ ಕೊಡ್ತೇನೆ. ನೋಡಿ, ತನ್ನ ಒಳಿತಿಗೆ ಎಲ್ಲೇ ಸೀಮೆಯನ್ನು ಸ್ವಲ್ಪನೂ ಹಾಕಿಲ್ಲ, ಬದಲಾಗಿ ಅವನಿಗೋಸ್ಕರ ಯೋಚಿಸಿದ. ಹಾಗಾಗಿ ನಮ್ಮ ಜೀವನದಲ್ಲಿ ಕೂಡ ಸಾಧ್ಯವಾದಷ್ಟು ಈ ರೀತಿಯ ಅದರ್ ಓರಿಯೆಂಟೆಡ್ ಲೈಫ್, ಒಳಿತು, ಇತರರಿಗೆ ಒಳಿತು ಹರಿದು ಬರಲಿ. ಇವತ್ತು ನಾವು ಕೋವಿಡ್ ಸನ್ನಿವೇಶದಲ್ಲಿದ್ದೇವೆ. ಕೋವಿಡ್ನಿಂದ ನಮ್ಮ ಒಂದು ಸಾಮಾನ್ಯ ಜೀವನಕ್ಕೆ ಲಕ್ಕೋ ಬಡಿದ ಇದೆ. ಆರ್ಥಿಕ ಸ್ಥಿತಿಯನ್ನು ಸೇರಿಸಿ ನಾವು ಮೇಷಪಾಲಕರು ಅಲ್ಲಿ ಕನ್ಫೆಷನಲ್ಲಿ ನಾವು ಕುಳಿತು ನಾವು ಕೇಳಿದಾಗ ಅರ್ಥ ಆಗ್ತದೆ. ಜನರಲ್ಲಿ ಅದೆಷ್ಟು ದುಃಖ ದುಮ್ಮಾನಗಳಿವೆ, ಅದೆಷ್ಟು ಜನರು ಖಿನ್ನರಾಗಿದ್ದಾರೆ, ಏನು ಮಾಡುವುದಂತ ಗೊತ್ತಾಗಿದೆ. ಹಾಗಾಗಿ ಇಂದಿನ ಸನ್ನಿವೇಶದಲ್ಲಿ ಸಹೋದರ ಸಹೋದರೇ, ಹೆಚ್ಚು ಹೆಚ್ಚು ಸದಯ ಸಮಾರಿತರು ಯೇಸುವಿಗೆ ಬೇಕಾಗಿದ್ದಾರೆ. ವಿ ನೀಡ್ ಗುಡ್ ಸಮ್ಯಾರಿಟನ್ ಮೋರ್ ದೆನ್ ಅದರ್ ಟೈಮ್ಸ್ ಟುಡೇ. ಹಾಗಾಗಿ ಇತರತ್ತ ವಾಲಿದಂಥ ನಮ್ಮ ಜೀವನ. ಮೂರನೇದು ಸಹೋದರ ಸಹೋದರರೇ, ಇತರರಿಗೆ ನಾವು ಒಳಿತಿನ ಫಲವನ್ನು ಕೊಡಲು ಮಾಡುವಂಥ ಇನ್ನೊಂದು ಮಾರ್ಗ ಅಂದರೆ ಇತರನ್ನ ತಿದ್ದುವಂಥದ್ದು. ತಂದೆ ತಾಯಿಗಳು ಮಕ್ಕಳನ್ನು ತಿದ್ದುವಂಥದ್ದು, ನಾವು ಪರಸ್ಪರನ ತಿದ್ದುವಂಥದ್ದು, ತಿದ್ದಿಕೊಳ್ಳುವಂಥದ್ದು. ಜನರು ಹೇಳ್ತಾರೆ, ಫಾದರ್ ಯು ಆರ್ ಎ ಸ್ವೀಟ್ ಫಾದರ್, ಬ್ರದರ್ಸ್ ಇದ್ದಾರೆ, ಓ ಹೌ ಸ್ವೀಟ್ ಬ್ರದರ್ ಅಂತ. ಸ್ವೀಟ್ ಯಾಕೆ? ನಾವು ಇತರರ ಫೇಸ್ಬುಕ್ಕಲ್ಲಿ, ಇತರರ ಡಿಕ್ಷನರಿಯಲ್ಲಿ ಸ್ವೀಟ್ ಆಗಿಯೇ ಉಳಿಯಲು ಪ್ರಯತ್ನಿಸಿದರೆ ಪವಿತ್ರಾತ್ಮರು ಅದರಲ್ಲಿ ಖುಷಿಗೊಳ್ಳುವುದಿಲ್ಲ. ಸಂತ ಪೌಲರು ರೋಮನ್ನರಿಗೆ ಬರೆದ ಪತ್ರ ಅಧ್ಯಾಯ 15-14 ಹೇಳುತ್ತಾರೆ, ಸಹೋದರ ಸಹೋದರರೇ, ನೀವು ಗುಣಸಂಪನ್ನರಾಗಿ, ಅಂದರೆ ಫುಲ್ ಆಫ್ ಗುಡ್ನೆಸ್, ಜ್ಞಾನ ಸಂಪನ್ನರಾಗಿ, ವಿತ್ ಆಲ್ ನಾಲೆಜ್, ಪರಸ್ಪರಿಗೆ ಬುದ್ಧಿ ಹೇಳಲು ಸಮರ್ಥರೂ ಆಗಿದ್ದೀರಿ ಎಂದು ನಾನು ಬಲವಾಗಿ ನಂಬಿದ್ದೇನೆ. ನೋಡಿ, ನಿಮ್ಮ ಗುಣವಂತಿಕೆ, ನಿಮ್ಮ ಒಳಿತು ಪರಸ್ಪರಿಗೆ ಬುದ್ಧಿ ಹೇಳಿ ಪರಸ್ಪರನ ತೀಡುವಂಥ ಆ ರೂಪದಲ್ಲಿ ಕೂಡ ಬರಲಿ ಅಂತ ಸಂತ ಪೌಲರು ಅವರನ್ನು ಪ್ರೇರೇಪಿಸ್ತಾರೆ. ಹಾಗಾಗಿ ನಾವು ಕ್ರೈಸ್ತರಾಗಿ ಇತರನ್ನ ತಿದ್ದುವಂಥದ್ದು, ಇತರರಿಗೆ ಬುದ್ಧಿ ಹೇಳುವಂಥದ್ದು, ಇತರರು ತಪ್ಪು ದಾರಿ ಹಿಡಿದಾಗ ಅವರನ್ನು ಯೇಸುವಿನತ್ತ ತಡೆಯುವಂಥದ್ದು ಮತ್ತು ಪರಸ್ಪರದಿಂದ ತಿದ್ದಿಸಿಕೊಳ್ಳುವಂಥ ಆ ದೀನತೆ, ಇದು ಒಳಿತಿನ ಇನ್ನೊಂದು ಮುಖವಾಗಿದೆ. ಕರೆಕ್ಟ್, ಫ್ರೆಟರ್ನಲ್ ಕರೆಕ್ಷನ್. ನಾಲ್ಕನೇದು ಮತ್ತು ಕೊನೆಯದು ಪ್ರೀತಿಯ ಸಹೋದರ ಸಹೋದರರೇ, ಕುಟುಂಬ ಜೀವನದಲ್ಲಿ ಪವಿತ್ರಾತ್ಮರ ಈ ಸತ್ಫಲ ಒಳಿತು ಎನ್ನುವುದನ್ನು ಫಲಿಸಲು ತುಂಬ ಕಷ್ಟನೋ ಏನೋ. ಸಂತ ಪೌಲರು ಎಫೆಸಿಯವರಿಗೆ ಬರೆದ ಪತ್ರ ಅಧ್ಯಾಯ 13 ಅಂತ ಕಾಣ್ತದೆ, 13 ಅಲ್ಲಿ ಹೇಳುತ್ತಾರೆ, ಪತಿಯರೇ
ಪತ್ನಿಯಂದರನ್ನು ನಿಮ್ಮವರಂತೆ ನಿಮ್ಮ ದೇಹದಂತೆ ಪ್ರೀತಿಸಿ. ಮದುವೆಯ ದಿನದ ವಾಚನ ಇದು. ಪತ್ನಿಯಂದಿರೇ ಪತಿಯರಿಗೆ ವಿಧೇಯರಾಗಿರಿ. ಮಕ್ಕಳೇ ನಿಮ್ಮ ಹೆತ್ತವರನ್ನು ನೋಯಿಸಬೇಡಿ. ಹೆತ್ತವರೇ ಮಕ್ಕಳನ್ನು ಪ್ರಚೋದಿಸಬೇಡಿ. ನೋಡಿ, ಪರಸ್ಪರಗೆ ವಿಧೇಯರಾಗಿ ಬಿ ಒಬೀಡಿಯಂಟ್ ಟು ಒನ್ ಅನದರ್ ಡಸ್ ನಾಟ್ ಮೀನ್ ಯೂಸ್ ಅದರ್ಸ್ ಆಸ್ ಆಬ್ಜೆಕ್ಟ್. ನಾವು ವಸ್ತುಗಳನ್ನು ಉಪಯೋಗಿಸ್ತೇವೆ. ಪುಸ್ತಕವನ್ನು ನಾನೀಗ ಉಪಯೋಗಿಸಿದೆ. ವಸ್ತುಗಳನ್ನು ಉಪಯೋಗಿಸ್ತೇವೆ, ವ್ಯಕ್ತಿಗಳನ್ನು ಪ್ರೀತಿಸುತ್ತೇವೆ. ಅದೆಷ್ಟು ಸನ್ನಿವೇಶಗಳಿವೆ ಸಹೋದರರೇ. ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯನ್ನು ಉಪಯೋಗಿಸ್ತಾನೆ ವಸ್ತುವಿನಂತೆ. ಅನೇಕ ಸಲ ದಾಂಪತ್ಯ ಜೀವನದಲ್ಲಿ ಕೂಡ ಇದು ಆಗ್ತದೆ. ವ್ಯಕ್ತಿಗಳನ್ನು ಉಪಯೋಗಿಸುವಂಥದ್ದು ವಸ್ತುಗಳಂತೆ, ಅನಂತರ ಫ್ಲಶ್ ಮಾಡುವಂಥದ್ದು ನಾವು ಟಾಯ್ಲೆಟ್ ಪೇಪರ್ ಫ್ಲಶ್ ಮಾಡಿದ ಹಾಗೆ. ಹಾಗಾಗಿ ನಮ್ಮ ಒಳಿತಿನ ರೂಪ ಕುಟುಂಬದಲ್ಲಿ ಪತಿಯಿಂದ ಪತ್ನಿಗೆ ನ್ಯಾಯಯುತವಾಗಿ ಏನು ಸಲ್ಲಬೇಕು? ಗೌರವ, ಪ್ರಶಂಸೆ, ಪ್ರೀತಿ, ಸಹಕಾರ, ಎನ್ಕರೇಜ್ಮೆಂಟ್. ಪತ್ನಿಯಿಂದ ಪತಿಗೆ ಏನು ಸಲ್ಲಬೇಕು? ಎನ್ಕರೇಜ್ಮೆಂಟ್, ಲವ್, ಸ್ವಲ್ಪ ಕ್ಷಮೆ, ಸ್ವಲ್ಪ ಒಂದು ಉತ್ಸಾಹದ ಪ್ರೇರಣೆಯ ಮಾತುಗಳು, ಗೌರವ. ಮಕ್ಕಳಿದ್ದಾರಲ್ಲಿ, ಯುವಕರಿದ್ದಾರಲ್ಲಿ, ನಿಮ್ಮ ಹೆತ್ತವರು ಏನೇ ಆಗಿರ್ಬೋದು, ಆದರೆ ದೇವರು ನಿಮ್ಮಿಂದ ಏನು ಅಪೇಕ್ಷಿಸೋದು? ಅವರಿಗೆ ವಿಧೇಯತೆ, ಅವರನ್ನು ನೋಯಿಸದಂಥ ಅದನ್ನು. ಹಾಗಾಗಿ ಪ್ರೀತಿಯ ಸಹೋದರರೇ, ಇವತ್ತು ನಾವು ಯೇಸು ಕ್ರಿಸ್ತರ ದೀಕ್ಷಾಸ್ನಾನದ ಹಬ್ಬವನ್ನು ನಾವು ಆಚರಿಸುವಾಗ ಪವಿತ್ರಾತ್ಮರು ಮತ್ತೊಮ್ಮೆ ನಮ್ಮನ್ನು ಅಭ್ಯಂಗಿಸಲಿ ಈ ಬಲಿಪೂಜೆಯಲ್ಲಿ. ಈ ಮುಖೇನ ಪವಿತ್ರಾತ್ಮರ ಆ ಧಾರಾಳವಾದ ಫಲಗಳು ವಿವಿಧ ರೂಪದಲ್ಲಿ ವಿಶೇಷವಾಗಿ ಒಳಿತನ್ನು ಮಾಡುತ್ತಾ ಹೋಗುವಂಥ ಆ ಒಂದು ಫಲವನ್ನು ಪವಿತ್ರಾತ್ಮರು ನಮ್ಮಲ್ಲಿ ಮತ್ತಷ್ಟು ಉತ್ತು ಬೆಳೆಸಲಿ. ಯೇಸು ಕ್ರಿಸ್ತರು ಅಪೊಸ್ತಲರಿಗೆ ಕೃತ್ಯದಲ್ಲಿ ಹೇಳಲಾಗಿದೆ, ಪ್ರೇಷಿತರ ಕಾರ್ಯಕಲಾಪಗಳು. ಜೀಸಸ್ ವೆಂಟ್ ಅಬೌಟ್ ಡೂಯಿಂಗ್ ಗುಡ್. ಯೇಸು ಕ್ರಿಸ್ತರು ಒಳಿತನ್ನು ಮಾಡುತ್ತಾ ಹೋದರು. ನಾವು ಕೂಡ ಪವಿತ್ರಾತ್ಮ ಭರಿತರಾಗಿ ತಂದೆ ದೇವರ ಸುಪುತ್ರಿಯರಾಗಿ ಯೇಸುವಿನ ಅನುಯಾಯಿಗಳಾಗಿ ಆ ಚಮ್ಮಾರನಂತೆ, ಸದಯ ಸಮಾರಿತನಂತೆ, ಯೇಸು ಕ್ರಿಸ್ತರಂತೆ, ಮರಿಯಳಂತೆ ಒಳಿತನ್ನು ಮಾಡುತ್ತಾ ಹೋಗುವಲು ಆ ಪವಿತ್ರಾತ್ಮರು ನಮ್ಮನ್ನು ಅಭ್ಯಂಗಿಸಿ ಪ್ರೇರೇಪಿಸಲಿ. ಈ ಬಲಿಪೂಜೆಯು ಆ ನಿಟ್ಟಿನಲ್ಲಿ ನಮಗೆ ವರಗಳನ್ನು ತರಲಿ ಅಂತ ದೀನವಾಗಿ ನಾವು ಬೇಡೋಣ. ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ಗಟ್ಟಿಯಾಗಿ ಗೌರವದಿಂದ ನಿವೇದಿಸೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನಲ್ಲಿ ಜನಿಸಿದರು. ಪೋನ್ಷಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಇಹದ ಯಾತ್ರೆಯಲ್ಲಿರುವಂಥವರು ನಾವು ಪ್ರತಿದಿನವೂ ಪ್ರತಿ ಕ್ಷಣವೂ ದೇವರ ಅನುಗ್ರಹದ ಅಗತ್ಯತೆ ನಮಗಿದೆ. ವಿಶೇಷವಾಗಿ ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮರ ಸತ್ಫಲಗಳನ್ನು ತರೆಯಲು. ಹಾಗಾಗಿ ದೀನತೆಯಿಂದ ನಮ್ಮ ಪ್ರಾರ್ಥನೆಗಳನ್ನು ದೇವರಿಗೆ ಸಮರ್ಪಿಸೋಣ. ನಮ್ಮ ಉತ್ತರ: ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ದೇವರ ಪವಿತ್ರ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ನಿಷ್ಕಳಂಕ ಕನ್ಯಕೆಯು ತಮ್ಮ ಉದರದಲ್ಲಿ ವಾಕ್ಯವೊಂದರ ಮೂಲಕ ಗರ್ಭಧರಿಸಿ ಅತಿಶಯವಾಗಿ ಜನ್ಮವಿತ್ತ ಪ್ರಭುವನ್ನು ಧರ್ಮಸಭೆಯು ವಿಶ್ವಾಸದ ಸಮಗ್ರತೆಯಲ್ಲಿ ನಿರೀಕ್ಷಿಸುತ್ತಾ ಸಂತೋಷದಿಂದ ಸ್ವಾಗತಿಸುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಇಡೀ ವಿಶ್ವದ ಪ್ರಗತಿ ಹಾಗೂ ಶಾಂತಿಗಾಗಿ ಪ್ರಾರ್ಥಿಸೋಣ. ಕ್ರಿಸ್ತ ಜಯಂತಿಯ ಕಾಲದ ಶಾಂತಿಯ ಕೊಡುಗೆಯು ಅನಂತ ಸಂಭಾವನೆಯಾಗಿ ಮಾರ್ಪಡುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಹಸಿವಿನಿಂದ, ವ್ಯಾಧಿಯಿಂದಲೂ ಏಕಾಂಗತೆಯಿಂದಲೂ ನೊಂದವರಿಗಾಗಿ ಪ್ರಾರ್ಥಿಸೋಣ. ಕ್ರಿಸ್ತ ಜಯಂತಿಯ ರಹಸ್ಯದ ಮೂಲಕ ಇವರು ಮನದಲ್ಲೂ ದೇಹದಲ್ಲೂ ಸಾಂತ್ವನ ಪಡೆಯುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಇಲ್ಲಿ ನೆರೆದಿರುವ ನಮ್ಮೆಲ್ಲರ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಕ್ರಿಸ್ತರನ್ನು ಸ್ವೀಕರಿಸುವ ನಾವೆಲ್ಲರೂ ಬಡವರಲ್ಲೂ ಅವರನ್ನು ಸ್ವಾಗತಿಸಲು ಕಲಿಯುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ.
ಮೌನವಾಗಿ ಕ್ಷಣಕಾಲ ನಮಗೋಸ್ಕರ ಪ್ರಾರ್ಥಿಸುವುದು. ಪರಮ ತಂದೆಯೇ, ನಿಮ್ಮ ಪ್ರೀತಿ ಪಾತ್ರ ಈ ನಮ್ಮ ಮಕ್ಕಳು ನಿಮ್ಮ ಮುಂದೆ ಇರಿಸಿದಂಥ ಈ ಪ್ರಾರ್ಥನೆಗಳು ನಿಮ್ಮ ದಿವ್ಯ ಸನ್ನಿಧಿ ಸೇರಲಿ. ಧರ್ಮಸಭೆಯು ಈ ಭಾನುವಾರದಂದು ಅರ್ಪಿಸುವಂಥ ಇನ್ನಿತರ ಪ್ರಾರ್ಥನೆಗಳಿಗೆ ಒಂದಾಗಿ ಅವುಗಳು ನಿಮ್ಮ ಹೃದಯವನ್ನು ಸೇರಲಿ. ಅವುಗಳನ್ನು ನಿಮ್ಮ ಮಹಿಮೆಗೋಸ್ಕರ ನಮ್ಮ ಹಿತಕ್ಕೋಸ್ಕರ ಫಲಪ್ರದಗೊಳಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನನ್ನ ಕರೆದು ನನ್ನ ರೂಪಿಸಿ ನನ್ನ ಬಾಳಿನ ಪುಟಗಳ ತೆರೆದೆ ತೆರೆ ಕಂಡ ಬಾಳ ಪುಟಗಳನ್ನು ನಿನಗಿಂದು ಅರ್ಪಿಪೆನು. ಸ್ವೀಕರಿಸು ಬಾಳ ಪುಟಗಳನ್ನು ಅರ್ಪಣೆಗವುಗಳ ಅನುಗೊಳಿಸು. ಸ್ವೀಕರಿಸು ಬಾಳ ಪುಟಗಳನ್ನು ಅರ್ಪಣೆಗವುಗಳ ಅನುಗೊಳಿಸು. ಸಮಸ್ಯೆ ಕಡಲನ್ನು ಧೈರ್ಯದಿ ಈಜಿ ಅನುಭವ ಪಡೆದಿಯೇನು. ಅನುಭವ ಫಲವನ್ನು ಅರ್ಪಣೆಯಾಗಿ ಅರ್ಪಿಸಬಂದಿಯೇನು. ಹೋರಾಟ ಬದುಕಿನ ವನವಾಸದಿನ ಪುಟ ಪುಟ ತೆರೆದು ಅರ್ಪಿಪೆನು. ಸ್ವೀಕರಿಸು ಬಾಳ ಪುಟಗಳನ್ನು ಅರ್ಪಣೆಗವುಗಳ ಅನುಗೊಳಿಸು. ಸ್ವೀಕರಿಸು ಬಾಳ ಪುಟಗಳನ್ನು ಅರ್ಪಣೆಗವುಗಳ ಅನುಗೊಳಿಸು. ಸಹೋದರ ಸಹೋದರರೇ, ನಮ್ಮ ಮತ್ತು ನಿಮ್ಮ ಈ ಕೃತಿಯ ಈ ಬಲಿಯರ್ಪಣೆ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ನಮ್ಮ ಈ ಪವಿತ್ರ ಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಅರ್ಪಣೆಯ ಪ್ರಾರ್ಥನೆ. ಪ್ರಭು, ನಿಮ್ಮ ಅತಿ ಪ್ರಿಯ ಪುತ್ರರನ್ನು ಲೋಕಕ್ಕೆ ಪ್ರಸಿದ್ಧಿಪಡಿಸಲು ಇಚ್ಛಿಸಿದಿರಿ. ಈ ಪ್ರಕಟಣೆಯನ್ನು ಗೌರವಿಸಲು ನಾವು ತಂದಿರುವ ಈ ದೀನ ಕಾಣಿಕೆಗಳನ್ನು ಸ್ವೀಕರಿಸಿರಿ. ನಿಮ್ಮ ವಿಶ್ವಾಸಿಗಳು ತಂದಿರುವ ಈ ಕಾಣಿಕೆಗಳು ಲೋಕದ ಪಾಪಗಳನ್ನು ಪರಿಹರಿಸಲು ದಯೆ ತೋರಿದ ನಿಮ್ಮ ಪುತ್ರರ ಬಲಿಯಾಗಿ ಮಾರ್ಪಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃನ್ಮನಗಳನ್ನು ಮೇಲಕ್ಕೆತ್ತಿರಿ. ನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ಯುಕ್ತವೂ ನಮ್ಮ ರಕ್ಷಣೆಯೂ ಕರ್ತವ್ಯವೂ ಆಗಿದೆ. ಜೋರ್ದಾನ್ ನದಿಯ ನೀರಿನ ಮೂಲಕ ದೀಕ್ಷಾ ಸ್ನಾನ ಎಂಬ ಹೊಸ ಸಂಸ್ಕಾರವನ್ನು ಸೂಚಕ ಹಾಗೂ ಅದ್ಭುತ ಕಾರ್ಯಗಳಿಂದ ಪ್ರಕಟಿಸಿದಿರಿ. ಹೀಗೆ ಆಕಾಶದಿಂದ ಕೇಳಿ ಬಂದ ನಿಮ್ಮ ಸ್ವರದ ಮೂಲಕ ನಿಮ್ಮ ದಿವ್ಯವಾಣಿಯೇ ನಮ್ಮ ಮಧ್ಯೆ ಜೀವಿಸುತ್ತಾರೆಂದು ನಾವು ವಿಶ್ವಾಸಿಸುವಂತೆ ಮಾಡಿದಿರಿ. ಅಂತೆಯೇ ಪಾರಿವಾಳದ ರೂಪದಲ್ಲಿ ಇಳಿದು ಬಂದ ಪವಿತ್ರಾತ್ಮರು
ಬಡವರಿಗೆ ಶುಭ ಸಂದೇಶವನ್ನು ಸಾರಲು ನಿಮ್ಮ ಪುತ್ರರಾದ ಕ್ರಿಸ್ತರು ಸಂತಸದ ತೈಲದಿಂದ ಅಭ್ಯಂಗಿತರಾಗಿರುವರೆಂದು ನಾವೆಲ್ಲರೂ ಅರಿತು ವಿಶ್ವಾಸಿಸುವಂತೆ ಮಾಡಿದರು. ಆದುದರಿಂದ ನಾವು ಸ್ವರ್ಗೀಯ ಶಕ್ತಿಯರೊಂದಿಗೆ ಸೇರಿ ನಿಮ್ಮನ್ನು ನಿರಂತರವಾಗಿ ಇಹಲೋಕದಲ್ಲಿ ಆರಾಧಿಸುತ್ತಾ ನಿಮ್ಮ ಮಹಿಮೆಯನ್ನು ಘೋಷಿಸುತ್ತೇವೆ. ಪರಮ ಪೂಜ್ಯರೇ, ದೇವ ತಂದೆಯೇ, ಸ್ವರ್ಗಗಣಗಳ ಸೇನೆಗಧಿಪರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ. ಸ್ವರ್ಗ ಭೂಮಿಯಲ್ಲಿ ತುಂಬಿ ನಿಂತಿದೆ ನಿನ್ನ ಮಹಿಮೆಯ ತೇಜ ಶೋಭೆಯು. ಸ್ವರ್ಗ ಭೂಮಿಯಲ್ಲಿ ತುಂಬಿ ನಿಂತಿದೆ ನಿನ್ನ ಮಹಿಮೆಯ ತೇಜ ಶೋಭೆಯು. ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ನಿಮ್ಮ ನಾಮದಿ ಧರೆಗೆ ಇಳಿದಿಹ ಯೇಸು ಸ್ವಾಮಿಗೆ ನಿತ್ಯ ಮಂಗಳ. ನಿಮ್ಮ ನಾಮದಿ ಧರೆಗೆ ಇಳಿದಿಹ ಯೇಸು ಸ್ವಾಮಿಗೆ ನಿತ್ಯ ಮಂಗಳ. ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಪರಮ ಪೂಜ್ಯ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ. ಭಕ್ತಿ ಭಾವದಿಂದ ನಮ್ಮ ಪ್ರಾರ್ಥನೆಯನ್ನು ಮುಂದುವರಿಸೋಣ.
ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ನಿಮ್ಮ ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಹುಯ್ಯುವ ಈ ರೊಟ್ಟಿಯನ್ನು, ರಕ್ಷಣೆ ನೀಡುವ ಈ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಐಕ್ಯಗೊಳಿಸಲಿ ಎಂದು ನಿಮ್ಮನ್ನು ವಿನಯದಿಂದ ಬೆನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮನತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜಾ ಕನ್ಯಾ ಮರೆಮರವರೊಂದಿಗೂ, ಆಕೆಯ ಪತಿ ಸಂತ ಯೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮಗೆ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ಸಹೋದರ ಸಹೋದರರೇ, ಜೋರ್ದಾನ್ ನದಿಯಲ್ಲಿ ಈತ ನನ್ನ ಸುಪುತ್ರ, ನನಗೆ ಪರಮಪ್ರಿಯನು ಎಂದು ಯೇಸುವನ್ನು ಉತ್ಕೃಷ್ಟವಾಗಿ ನಮ್ಮನ್ನು ಪರಿಚಯಿಸಿದಂಥ ಅದೇ ತಂದೆ ದೇವರನ್ನು ಸಂಬೋಧಿಸಿ ಒಟ್ಟಾಗಿ ನಾವು ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸರ್ವ ಕೇಡುಗಳಿಂದ ನಮ್ಮನ್ನು ಸಂರಕ್ಷಿಸಿರೆಂದು ಮತ್ತೊಮ್ಮೆ ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ನಾವು ಸದಾ ಸುರಕ್ಷಿತವಾಗಿ ಇರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು, ದೈವ ಕೃಪೆಯನ್ನು ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಓ ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಪ್ರೀತಿಯಿಂದ ಹೇಳಿದಿರಿ. ನಮ್ಮ ಪಾಪಗಳನ್ನು ಪರಿಗಣಿಸದೆ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಪರಸ್ಪರನು ಪ್ರೀತಿಯಿಂದ ಬಂಧಿಸುತ್ತಾ ಶಾಂತಿಯನ್ನು ಕೋರೋಣ. ಕ್ರಿಸ್ತರ ಶಾಂತಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ
ಇಗೋ ದೇವರ ಕುರಿಮರಿ ಯೇಸು ಕ್ರಿಸ್ತರು, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿ ಯೇಸು ಕ್ರಿಸ್ತರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಹೃದಯವು ನಿನಗಾಗಿ, ದೇವರ ಹೃದಯವು ನಿನಗಾಗಿ, ಈ ಹೃದಯದ ಗುಡಿಯ ಪೂಜೆಗಳೆಲ್ಲ ದೇವರೇ ನಿನಗಾಗಿ, ನಿನ್ನ ಮೆಚ್ಚುಗೆ ಫಲಕ್ಕಾಗಿ. ಈ ಹೃದಯವು ನಿನಗಾಗಿ, ನನ್ನ ಹೃದಯವು ನಿನಗಾಗಿ, ದೇವರೇ ನಿನಗಾಗಿ, ನಿನ್ನ ಪ್ರೀತಿಯ ಸುಮಕ್ಕಾಗಿ. ಹೃದಯಕ್ಕೆ ಇಲ್ಲವು ನೆಮ್ಮದಿ, ಅದು ಬೆರೆಯುವ ತನಕ ನಿನ್ನಲಿ. ಸುಖವನ್ನು ಕಾಣಲು ಲೋಕದಿ ನೀ ನೆಲೆಸಲೇಬೇಕು ಅದರಲ್ಲಿ. ಈ ಹೃದಯವು ಅವನು ಆಸಿದೆ ಎಂದು ದೇವನೇ ನಿನಗಾಗಿ, ನಿನ್ನ ಮೆಚ್ಚುಗೆ ಫಲಕ್ಕಾಗಿ. ಫಲಕ್ಕಾಗಿ ಈ ಹೃದಯವು ನಿನಗಾಗಿ, ಹೃದಯವು ನಿನಗಾಗಿ, ಈ ಹೃದಯದ ಗುಡಿಯ ಪೂಜೆಗಳೆಲ್ಲ ದೇವನೇ ನಿನಗಾಗಿ, ನಿನ್ನ ಪ್ರೀತಿಯ ಸುಮಕ್ಕಾಗಿ. ದೇವನ ಆನತೆಯ ಪಾಲಿಸಿ ಅವನ ಸನ್ನಿಧಿಯ, ಕಾಣುವೆ ಅವನ ಸೇವೆಯಲ್ಲಿ ನಿರ್ಮಲ ಪುತಿಯ ಜ್ಯೋತಿಯ. ಈ ಹೃದಯವು ಆನಂದ ಕೋರಿದೆ ಎಂದು ದೇವನೇ ನಿನಗಾಗಿ, ನಿನ್ನ ಚರಣದ ಸುಖಕ್ಕಾಗಿ. ಈ ಹೃದಯವು ಸ್ವಾಗತ ಕೋರಿದೆ ಎಂದು ದೇವನೇ ನಿನಗಾಗಿ, ನಿನ್ನ ಶರಣದ ಸುಖಕ್ಕಾಗಿ. ಈ ಹೃದಯವು ನಿನಗಾಗಿ, ನನ್ನ ಹೃದಯವು ನಿನಗಾಗಿ, ಈ ಹೃದಯದ ಗುಡಿಯ ಪೂಜೆಗಳೆಲ್ಲ ದೇವನೇ ನಿನಗಾಗಿ, ನಿನ್ನ ಪ್ರೀತಿಯ ಸುಮಕ್ಕಾಗಿ. ಪ್ರಾರ್ಥಿಸೋಣ. ಪ್ರಭು, ಈ ಅತಿ ಪವಿತ್ರ ಕೊಡುಗೆಗಳಿಂದ ಪೋಷಿತರಾದ ನಾವು ನಿಮ್ಮ ದಯೆಯನ್ನು ದೈನ್ಯದಿಂದ ಯಾಚಿಸುತ್ತೇವೆ. ನಿಮ್ಮ ಏಕೈಕ ಪುತ್ರರ ಮಾತುಗಳನ್ನು ನಿಷ್ಠೆಯಿಂದ ಆಲಿಸಿ ನಾವೆಲ್ಲರೂ ಹೆಸರಿನಲ್ಲೂ ಸತ್ಯದಲ್ಲೂ ನಿಮ್ಮ ನೈಜ ಮಕ್ಕಳಾಗುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ದಯವಿಟ್ಟು ಕುಳಿತುಕೊಳ್ಳಿ.
ಇಂದಿನ ಬಲಿಪೂಜೆಯನ್ನು ಅರ್ಪಿಸಿದ ಯಾಜಕರು ವಂದನೀಯ ಸ್ವಾಮಿ ಜೀವನ್ ತಾವ್ರೋ ಪ್ರಸ್ತುತ ಗೋವಾದಲ್ಲಿ ನಮ್ಮ ಮಠದ ಒಂದು ಮನೆಯಲ್ಲಿ ಅವರು ವಾಸಿಸುತ್ತಿದ್ದಾರೆ ಹಾಗೂ ತಮ್ಮ ಯಾಜಕಿ ಸೇವೆಯನ್ನು ಅಲ್ಲಿ ನೀಡುತ್ತಾ ಬರುತ್ತಿದ್ದಾರೆ. ಬಾಲಯೇಸುವಿನ ಕೃಪೆ ಮತ್ತು ಆಶೀರ್ವಾದಗಳನ್ನು ನಾವು ನಿಮ್ಮ ಮೇಲೆ ಕೋರುತ್ತೇವೆ. ಈ ಪೂಜೆಯನ್ನು ಅರ್ಪಿಸಿ ನಮ್ಮನ್ನು ಆಶೀರ್ವದಿಸಲಿರುವ ಫಾದರ್ ಜೀವನ್ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಆ ಬಾಲಯೇಸುವಿನ ಕೃಪೆ ಸದಾ ನಿಮ್ಮೊಡನೆ ಇರಲಿ ಅಂತ ನಾವು ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು ಫಾದರ್ ಜೀವನ್ ಅವರು. ದಯವಿಟ್ಟು ಎದ್ದು ನಿಂತುಕೊಳ್ಳೋಣ ಹಾಗೂ ಆಶೀರ್ವಾದವನ್ನು ಬೇಡಿಕೊಳ್ಳೋಣ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಶಾಂತಿಯಿಂದ ಹೋಗಿ ಬನ್ನಿ, ಪ್ರಭುವಿನ ಸುವಾರ್ತೆಯನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪವಿತ್ರ ಬಾಲಯೇಸುವಿಗೆ ಪ್ರಾರ್ಥನಾಂಜಲಿ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯಿದಿರಿ. ದೇವರ ಸಾಮ್ರಾಜ್ಯ ಇಂಥವರದೇ. ದೇವರ ಸಾಮ್ರಾಜ್ಯವನ್ನು ಶಿಶುಭಾವದಿಂದ ಅಂಗೀಕರಿಸದೇ ಇರುವವನು ಅದನ್ನು ಎಂದಿಗೂ ಸೇರಲಾರನು. ಪವಿತ್ರ ಬೈಬಲ್ನಲ್ಲಿನ ಯೇಸು ಪ್ರಭುವಿನ ವಾಕ್ಯಗಳಿವು. ಬಾಲಯೇಸು ಮಕ್ಕಳಿಂದ ಹಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಯೇಸು ಮಾನವರಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಿನ್ನನ್ನು ಆಶೀರ್ವದಿಸುವೆನು. ಪ್ರಿಯರೇ, ಈಗ ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮೆಲ್ಲ ಕೋರಿಕೆಗಳನ್ನು, ಎಲ್ಲ ಬೇಡಿಕೆಗಳನ್ನು ಬಾಲಯೇಸುವಿನ ಪಾದದಡಿ ಸಮರ್ಪಿಸೋಣ. ಕಣ್ಣುಗಳನ್ನು ಮುಚ್ಚೋಣ, ಕೈ ಜೋಡಿಸೋಣ. ಭಕ್ತಿಯಿಂದ ನಾವು ಬಾಲಯೇಸುವಿನಲ್ಲಿ ನಾವು ಕೇಳೋಣ, ಪ್ರಾರ್ಥಿಸೋಣ. ಬಾಲಯೇಸು ಹೇಳಿರುವ ಪ್ರಕಾರ, ಯಾರೆಲ್ಲರೂ ನನ್ನ ಮುಂದೆ ಸಾಷ್ಟಾಂಗವಾಗಿ ಬಿದ್ದು ನನ್ನ ಹತ್ತಿರ ನೀವು ಕೇಳುತ್ತೀರೋ ಅದನ್ನು ನಾನು ನಿಮಗೆ ದಯಪಾಲಿಸುವೆನು. ಅದೇ ವಾಕ್ಯದಲ್ಲಿ ಭರವಸೆ ಇಟ್ಟು ವಿಶ್ವಾಸವಿಟ್ಟು ನಾವಿಲ್ಲಿಗೆ ಬಂದಿದ್ದೇವೆ. ಯೇಸು ನಾವು ಕೇಳುವ ಎಲ್ಲ ಪ್ರಾರ್ಥನೆಗಳನ್ನು ನಮಗೆ ದಯಪಾಲಿಸುವರು. ಅದೇ ವಿಶ್ವಾಸದಿಂದ, ಅದೇ ಭರವಸೆಯಿಂದ ಪ್ರೇರೆ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೇವೆ. ನಮ್ಮೆಲ್ಲ ವೈಯಕ್ತಿಕ ಕೋರಿಕೆಗಳನ್ನು ಬಾಲಯೇಸುವಿನ ಪಾದದಡಿ ನಾವು ಸಮರ್ಪಿಸೋಣ. ಪ್ರತ್ಯೇಕವಾಗಿ ಇಂದು ನಾವು ಹೊರದೇಶದಲ್ಲಿ ಕೆಲಸ ಮಾಡುತ್ತಿರುವ ನಮ್ಮ ಬಾಂಧವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮೆಲ್ಲ ಕುಟುಂಬಸ್ಥರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಎಲ್ಲ ನಮ್ಮ ಸಹೋದರ ಸಹೋದರಿಯರು ಪರದೇಶದಲ್ಲಿ, ಹೊರದೇಶದಲ್ಲಿ ಅವರು ಕಷ್ಟಪಡ್ತಾ ಇದ್ದಾರೆ. ತಮ್ಮ ಕುಟುಂಬಕ್ಕಾಗಿ, ತಮ್ಮ ಮಕ್ಕಳಿಗಾಗಿ ಕಷ್ಟಪಡ್ತಾ ಇದ್ದಾರೆ. ರಾತ್ರಿ ದಿನ ಮಳೆ ಬಿಸಿಲು ಲೆಕ್ಕಿಸದೆ ಅವರು ಕಷ್ಟಪಡ್ತಾ ಇದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥಿಸೋಣ. ಹಾಗೆಯೇ ಹಲವಾರು ಮಂದಿ ತಮ್ಮ ಕೆಲಸವನ್ನು ಕಳೆದುಕೊಂಡಿದ್ದಾರೆ ಪರದೇಶದಲ್ಲಿ, ಹೊರದೇಶದಲ್ಲಿ. ಅವರಿಗಾಗಿ ನಾವು ಪ್ರಾರ್ಥಿಸೋಣ. ಹಾಗೂ ನಮ್ಮ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಕುಟುಂಬದಲ್ಲಿ ಹಲವಾರು ಕಷ್ಟಗಳಿದೆ, ಸಮಸ್ಯೆಗಳಿರ್ಬೋದು. ಆ ಎಲ್ಲ ಸಮಸ್ಯೆಗಳನ್ನು, ಕಷ್ಟಗಳನ್ನು ಬಾಲಯೇಸುವಿನ ಪಾದದಡಿ ನಾವು ಸಮರ್ಪಿಸೋಣ. ನಮ್ಮ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸೋಣ. ಹಲವಾರು ಜನರು
ಹಲವಾರು ರೀತಿಯ ರೋಗಗಳಿಗೆ ಒಳಗಾಗಿದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥಿಸೋಣ. ಬಾಲ ಯೇಸು ಅವರನ್ನು ಮುಟ್ಟಿ ಗುಣಪಡಿಸಲು ನಾವು ಪ್ರಾರ್ಥಿಸೋಣ. ನಮ್ಮೆಲ್ಲ ವೈಯಕ್ತಿಕ ಕೋರಿಕೆಗಳನ್ನು ಬಾಲ ಯೇಸುವಿನ ಪಾದದಡಿ ಸಮರ್ಪಿಸಿ ಒಟ್ಟಾಗಿ ಹೇಳೋಣ. ಓ ಪವಿತ್ರ ಬಾಲ ಯೇಸುವೆ, ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ನಮ್ಮ ಮರಿಯ ಕೃಪಾಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ನಮ್ಮ ಮರಿಯ ಕೃಪಾಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ನಮ್ಮ ಮರಿಯ ಕೃಪಾಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ಅದ್ಭುತ ಶಾಲಿಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ಅದ್ಭುತ ಶಾಲಿಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ಅದ್ಭುತ ಶಾಲಿಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಒಟ್ಟಾಗಿ ಪ್ರಾರ್ಥಿಸೋಣ. ಓ ಅದ್ಭುತ ಶಾಲಿಯಾದ ಬಾಲ ಯೇಸುವೆ, ನಾವು ನಿಮ್ಮ ಪ್ರತಿಮೆಯ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನ ಕರಗಿ ನಾವು ಭಕ್ತಿಯಿಂದ ಕೋರುವ ವರವನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ತಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೆನ್. ಸ್ವಲ್ಪ ಹೊತ್ತು ಮೌನವಿದ್ದು ಬಾಲ ಯೇಸು ನಮ್ಮ ಕುಟುಂಬದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಹಲವಾರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಆ ಒಳ್ಳೆಯ ಕೆಲಸಗಳನ್ನು ನಾವು ಮನಸ್ಸಿಗೆ ನೆನಪಿಗೆ ತೆಗೆದುಕೊಂಡು ಬಾಲ ಯೇಸುವಿನ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಕೃತಜ್ಞತಾ ಭಾವದಿಂದ ಒಟ್ಟಾಗಿ ಹೇಳೋಣ. ದಯಾಭರಿತ ಬಾಲ ಯೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ರನ್ಮನಗಳಲ್ಲಿ, ಸರ್ವಧರ್ಮೀಯರಲ್ಲಿ, ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ.
ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾ ಕಾಲಕ್ಕೂ ಸ್ತುತಿಸಿ ಮಹಿಮೆಪಡಿಸಲಿ. ಆಮೆನ್. ಆಶೀರ್ವಾದ. ಸರ್ವಶಕ್ತರಾದ ಸ್ವಾಮಿ ಯೇಸು ಕ್ರಿಸ್ತರು ಸದಾ ನಿಮ್ಮೊಂದಿಗಿದ್ದು ನಿಮ್ಮನ್ನು ರಕ್ಷಿಸಲಿ, ನಿಮ್ಮ ಹೃದಯದಲ್ಲಿ ವಾಸಿಸಿ ನಿಮ್ಮನ್ನು ಆಧರಿಸಲಿ, ನಿಮ್ಮ ಮುಂದಿದ್ದು ನಿಮಗೆ ದಾರಿ ತೋರಿಸಲಿ, ನಿಮ್ಮ ಹಿಂದಿದ್ದು ನಿಮ್ಮನ್ನು ಕಾಪಾಡಲಿ, ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಏಕೆಂದರೆ ಯುಗ ಯುಗಾಂತರಕ್ಕೂ ಪಿತ ಮತ್ತು ಪವಿತ್ರಾತ್ಮರೊಡನೆ ಜೀವಿಸಿ ಆಳುವ ಕರ್ತರು ಅವರೇ. ಬಾಲ ಯೇಸು ಕಂದನೆ ನಿಮಗೆ ನನ್ನ ವಂದನೆ, ನಮ್ಮೆಲ್ಲರನ್ನು ಅರಸು ನೀ ದಾವಿದ ಕುಲಪುತ್ರನೇ. ಬಾಲ ಯೇಸು ಕಂದನೆ ನಿಮಗೆ ನಮ್ಮ ವಂದನೆ, ನಮ್ಮೆಲ್ಲರನ್ನು ಅರಸು ನೀ ದಾವಿದ ಕುಲಪುತ್ರನೇ. ಬಾಲ ಯೇಸು ಕಂದನೆ ನಿಮಗೆ ನನ್ನ ವಂದನೆ, ನಮ್ಮೆಲ್ಲರನ್ನು ಅರಸು ನೀ ದಾವಿದ ಕುಲಪುತ್ರನೇ. ಬಾಲ ಯೇಸು ಕಂದನೆ ನಿನಗೆ ನಮ್ಮ ವಂದನೆ, ನಮ್ಮೆಲ್ಲರನ್ನು ಅರಸು ನೀ ದಾವಿದ ಕುಲಪುತ್ರನೇ. ನಿನ್ನನ್ನು ನಂಬಿ ಬರುವ ಎಲ್ಲ ಭಕ್ತರ ಆಶೀರ್ವದಿಸುವೆ ಒರೆಸಿ ನೋವಿನ ಕಣ್ಣೀರ. ನಿನ್ನನ್ನು ನಂಬಿ ಬರುವ ಎಲ್ಲ ಭಕ್ತರ ಆಶೀರ್ವದಿಸುವೆ ಒರೆಸಿ ನೋವಿನ ಕಣ್ಣೀರ. ನಿನ್ನನ್ನು ನಂಬಿ ಬರುವ ಎಲ್ಲ ಭಕ್ತರ ಆಶೀರ್ವದಿಸುವೆ ಒರೆಸಿ ನೋವಿನ ಕಣ್ಣೀರ. ನಿನ್ನನ್ನು ನಂಬಿ ಬರುವ ಎಲ್ಲ ಭಕ್ತರ ಆಶೀರ್ವದಿಸುವೆ ಒರೆಸಿ ನೋವಿನ ಕಣ್ಣೀರ. ನಿನ್ನ ಕರಗಳಲ್ಲಿ ನಮ್ಮನರ್ಪಿಸುವೆವು, ನಿನ್ನ ಕರಗಳಲ್ಲಿ ನಮ್ಮನರ್ಪಿಸುವೆವು, ನಿನ್ನ ಕರಗಳಲ್ಲಿ ನಮ್ಮನರ್ಪಿಸುವೆವು. ನಿನ್ನ ಕರಗಳಲ್ಲಿ ನಮ್ಮನರ್ಪಿಸುವೆವು. ನಮಗೆ ರಕ್ಷಕವಚವಾಗುವೆಂದು ಬೇಡುವೆವು, ನಮಗೆ ರಕ್ಷಕವಚವಾಗುವೆಂದು ಬೇಡುವೆವು. ಬಾಲ ಯೇಸು ಕಂದನೆ ನಿಮಗೆ ನನ್ನ ವಂದನೆ, ನಮ್ಮೆಲ್ಲರನ್ನು ಅರಸು ನೀ ದಾವಿದ ಕುಲಪುತ್ರನೇ. ಬಾಲ ಯೇಸು ಕಂದನೆ ನಿನಗೆ ನಮ್ಮ ವಂದನೆ, ನಮ್ಮೆಲ್ಲರನ್ನು ಅರಸು ನೀ ದಾವಿದ ಕುಲಪುತ್ರನೇ. ಪುತ್ರನೊಡಗೂಡಿ ಹರಸೆಮ್ಮನು ತಾಯೇ. ಪವಿತ್ರ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು